ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಎರಡೂ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಒಂದು, ನಾನು ಪ್ರಪ್ರಥಮವಾಗಿ ಶ್ರೀ ಆದಿಶಕ್ತಿ ಚಾಮುಂಡಿ ದೇವಸ್ಥಾನದ ಧರ್ಮದರ್ಶಿಗಳಾಗಿರುವಂತಹ ಶ್ರೀಯುತ ಚರಣ್ ಬೇಬಿ ನಾರಾಯಣ್ ಪಂಡಿತ್ ಮತ್ತು ಈ ಒಂದು ನೇತೃತ್ವವನ್ನು ವಹಿಸಂತ ಇಲ್ಲಿಯವರಾಗಿದ್ದಂಥ ನಮ್ಮ ಶ್ರೀಯುತ ಶಿವಪ್ರಸಾದ್ ಇರಲಿ, ಶ್ರೀಯುತ ಸತ್ಯನಾರಾಯಣ ಹುಡೆ ಇರಲಿ, ಶ್ರೀಯುತ ಭಗವಂತ ಶೆಟ್ಟಿ ಇರಲಿ, ನಮ್ಮ ಶೇಖರ್ ಕುಂಪಲರವರಿ, ಇನ್ನಿತ ಅವರು ಬಹಳಷ್ಟು ಇವತ್ತು ಈ ಊರ ಸೇರಿಕೊಂಡು ದೀಪಕ್ ಪಿಲಾರ್ ಬೇರೆ ಬೇರೆ ಸೇರಿಕೊಂಡು ಎಲ್ಲರ ಸಹಕಾರ ಪಡೆದು ಪವಿತ್ರವಾದ ಕ್ಷೇತ್ರ ನಿರ್ಮಾಣ ಮಾಡುವ ಮೂಲಕ ಇಡೀ ನಮ್ಮ ಈ ಊರಿಗೆ ದೊಡ್ಡ ಮಟ್ಟದ ಒಂದು ಬೆಳಕನ್ನು ತರುವಂಥ ಕೆಲಸ ತಾವು ಇವತ್ತೆಲ್ಲ ಮಾಡಿದ್ದೀರಿ. ಅದಕ್ಕೆ ಅನುಗುಣವಾಗಿ ಇವತ್ತು ಪ್ರಕಾಶ್ ಕುಂಪಲರವರು ಬಹುಶಃ ದೇವರು ಕೊಟ್ಟಂಥ ಭಾಗ್ಯ ಅವರಿಗೆ. ಯಾಕೆಂತ ಹೇಳಿದರೆ ಅವರ ಮನೆಯ ಮುಂದೆ ಸನ್ನಿಧಿರುವಂತಹ ಈ ದೇವಸ್ಥಾನಕ್ಕೆ ಮುಖ್ಯ ದ್ವಾರವನ್ನು ಅವರ ಕುಟುಂಬಸ್ಥರಲ್ಲಿ ಇವತ್ತು ನಿರ್ಮಾಣ ಮಾಡಿಕೊಂಡು ಸಮಾಜಕ್ಕೆ ಇವತ್ತು ಅರ್ಪಿಸಿದ್ದಾರೆ. ಇದರ ಜೊತೆಯಲ್ಲಿ ಎಲ್ಲಕ್ಕಿಂತ ಬಹುಶಃ ಭವಿಷ್ಯದ ಜನಾಂಗಕ್ಕೆ ಪ್ರಯೋಜನ ಆಗುವಂಥ ವಿದ್ಯಾರ್ಥಿನಿಯರಿಗೆ ಈ ಬಹುಶಃ ಬೇರೆ ಬೇರೆ ಸವಲತ್ತು ಕೊಡುವಂಥ ಕಾರ್ಯಕ್ರಮ ಏನಿದೆ ಅದನ್ನು ಕೂಡ ಹಮ್ಮಿಕೊಂಡು ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃ ಎಲ್ಲ ವಿದ್ಯಾರ್ಥಿನಿಯರನ್ನು ಯಾರು ಇವತ್ತು ಪಾಸಾಗಿ ಬಂದು ಮುಂದಿನ ಕ್ಲಾಸಿಗೆ ಹೋಗ್ತೀರಿ ನಿಮ್ಮೆಲ್ಲರೂ ಕೂಡ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮ ತಂದೆ ತಾಯಿಯ ಮುಖಾಂತರ ಹೇಳೋದಿಷ್ಟೇ, ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲಿ ಸಾಯಬೇಕಂತ ನಿಮ್ಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಮತ್ತು ಕಷ್ಟವನ್ನು ದೂರ ಮಾಡಿ ನಿಮ್ಮ ತಂದೆ ತಾಯಂದಿರು ವಯಸ್ಸಾದಾಗ ನೆಮ್ಮದಿಯ ಜೀವನ ಮತ್ತು ನಿಮಗೆ ಸಮಾಜದಲ್ಲಿನ ಸ್ವಾಭಿಮಾನ ಬದುಕು ಕಾಣಬೇಕಾದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ರೀತಿಯ ಶಿಕ್ಷಣ ಪಡೆಯುವಂಥ ಕೆಲಸವನ್ನು ಎಲ್ಲ ಮಕ್ಕಳು ಮಾಡುವಂಥ ಅವಕಾಶ ಆಗಬೇಕು. ತಂದೆ ತಾಯಂದಿರಿಗೆ ಬಹುಶಃ ನಾನು ವಿಶೇಷವಾಗಿ ನಮ್ಮ ಒಂದು ಛಲವನ್ನು ಹಿಡ್ಕೊಳ್ಬೇಕು. ನನ್ನ ಮಗ ಮತ್ತು ಮಗಳನ್ನು ಒಂದಲ್ಲೊಂದು ಹಂತಕ್ಕೆ ನಾನು ತಂದೆ ನಿಲ್ಲಿಸ್ತೀನಿ, ದೊಡ್ಡ ಮಟ್ಟದ ಛಲವನ್ನು ಎಲ್ಲ ಹೆತ್ತವರು ವಹಿಸ್ಕೊಳ್ಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮಗೆ ನೂರಾರು ಸಮಸ್ಯೆ ಇರ್ಬೋದು, ಪ್ರತಿಯೊಂದು ಸಮಸ್ಯೆ ಇಲ್ಲದವನು ಯಾರು ಕೂಡ ಇಲ್ಲ. ಎಷ್ಟೇ ದೊಡ್ಡ ಶ್ರೀಮಂತನಿಗೆ ಕೂಡ ಸಮಸ್ಯೆ ಇದೆ, ಎಷ್ಟೇ ಬಡವರಿಗೆ ಕೂಡ ಇವತ್ತು ಸಮಸ್ಯೆ ಇದೆ. ಸಮಸ್ಯೆ ಇವತ್ತು ನಿಮಗೆ ಪ್ರತಿಯೊಂದು ಮನೆಯಲ್ಲಿ ಕೂಡ ಸಮಸ್ಯೆ ಇರ್ಬೋದು. ಅದು ಒಂದು ಮಾತ್ರ ನಾನು ಹೇಳ್ತೇನೆ, ಯಾವುದೇ ಸರ್ಕಾರ, ಯಾವುದೇ MLA, ಯಾವುದೇ MP ನಿಮ್ಮ ಪ್ರತಿಯೊಂದು ಕುಟುಂಬದ ಪ್ರತಿಯೊಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯವಿಲ್ಲ. ಅವರಿಗೆ ಏನಾದರೂ ನಿಮ್ಮ ಮನೆಯ ಎಲ್ಲ ಸಮಸ್ಯೆಯನ್ನು ಬಗೆಹರಿಸುವಂಥ ಶಕ್ತಿ ಇದ್ದರೆ ಅದು ನಿಮ್ಮ ಮಕ್ಕಳಿಗೆ ಮಾತ್ರ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನೀವು ಮಕ್ಕಳ ಮೇಲೆ ವಿಶ್ವಾಸ ಇಡಿ. ಮಕ್ಕಳಿಗೆ 10-12 ವರ್ಷಗಳು ಚೆನ್ನಾಗಿ ನೀವು ಕಲಿಸಿ ಅವರೊಂದು ಸ್ಥಾನಕ್ಕೆ ಮುಂದೆ ನಿಂತಾಗ ಫಸ್ಟಾಗಿ ನಿಮ್ಮಿರುವಂಥ ತಂದೆ ತಾಯಿಗಿರುವಂಥ ಎಲ್ಲ ಸಮಸ್ಯೆಗಳು ದೂರ ಮಾಡಿ ಅವರಿಗೊಂದು ಸಂತೋಷದ ಮತ್ತು ನೆಮ್ಮದಿಯ ಜೀವನ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು ನಿಮ್ಮ ಮಕ್ಕಳು ಖಂಡಿತವಾಗಿ ಇವತ್ತು ಮಾಡ್ತಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಒಂದು ಮಾತಿದೆ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಮನೆಯ ಭವಿಷ್ಯ ಹೇಗಿದೆ ಅಂತ ನೋಡಬೇಕಾದ್ರೆ ನೀವು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಮನೆಯ ಮಾಡನ್ನು ನೋಡುವಂಥ ಅಗತ್ಯ ಇಲ್ಲಂತೆ. ಇದು ನಮ್ಮ ಸ್ವಂತ ಮನೆಯ, ಬಾಡಿಗೆ ಮನೆಯ, ಇದು ನಮ್ಮ ಮಾಡು ಸರಿ ಉಂಟಾ ಇಲ್ವಾ, ಮಳೆಗಾಲದಲ್ಲಿ ನೀರು ಸೋರ್ತದ ಅಥವಾ ಟೆರೆಸ್ ಉಂಟಾ, ಇದು ನೋಡುವಂಥ ಅಗತ್ಯನೇ ಇಲ್ಲ. ನಿಮ್ಮ ಕುಟುಂಬ ಮತ್ತು ನಿಮ್ಮ ಮನೆಯ ಭವಿಷ್ಯದಿಂದ ಹೇಗಿರ್ಬೇಕು ನೋಡಬೇಕಾದ್ರೆ ಇದನ್ನೆಲ್ಲ ನೋಡುವ ಅಗತ್ಯ ಇಲ್ಲ. ನೀವು ನೋಡಬೇಕಾದದ್ದು ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳ ಕಣ್ಣುಗಳನ್ನು ನೋಡಬೇಕಂತೆ. ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳ ಕಣ್ಣುಗಳು ಪ್ರಕಾಶಿಸ್ತಿದ್ರೆ ಅದರ ಅರ್ಥ ನಿಮ್ಮ ಮನೆ ಕೂಡ ಪ್ರಕಾಶಿಸ್ತದೆ ಅಂತ ಹೇಳಿ. ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳ ಕಲವು ಡಿಮ್ ಆಗಿದ್ರೆ ಅದರ ಅರ್ಥ ಏನೋ ಡೇಂಜರ್ ಇದೆ ಅಂತ ಹೇಳಿ. ಆದ ಕಾರಣ ಎಷ್ಟೇ ಕಷ್ಟ ಆದರೂ ಕೂಡ ನಿಮ್ಮ ಮಕ್ಕಳ ಕಣ್ಣುಗಳನ್ನು ಡಿಮ್ ಆಗಲಿಕ್ಕೆ ತಾವು ಇವತ್ತು ಬಿಡಬಾರ್ದು ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಎಲ್ಲ ರೀತಿಯ ಪ್ರೋತ್ಸಾಹ ಸಹಕಾರ ಕೊಟ್ಟು ಅವರೆಲ್ಲರೂ ಶೈಕ್ಷಣಿಕವಾಗಿ, ಎಕ್ಸ್ಟ್ರಾ ಕರಿಕ್ಯುಲರ್ ಸ್ಪೋರ್ಟ್ಸ್ನಲ್ಲಿ ಏನೆಲ್ಲ ಸಾಧ್ಯ ಇದೆ ಅವರಿಗೆ ತೊಡಗಿಸ್ಕೊಳ್ಳಿಕ್ಕೆ ತಮ್ಮ ಸಂಪೂರ್ಣವಾದ ಪ್ರೋತ್ಸಾಹ ಉತ್ತೇಜನ ಕೊಡುವಂಥ ಕೆಲಸ ಇವತ್ತು ಮಾಡಬೇಕು. ಎಲ್ಲದಕ್ಕಿಂತಲೂ ಜಾಸ್ತಿ ಪುರುಷೋತ್ತನ್ನು ಮಾಡಿ ಕೊಡಬೇಕು. ನೀವು ಇಲ್ಲೆಲ್ಲ ಪುರುಷೋತ್ತಕ್ಕೆ ಇರ್ಬೋದು, ನಾನು ಕೆಲವು ಕಡೆ ಹೋಗ್ತೇನೆ, ಆಗ ನಾನು ಟೀಚರ್ಗೆ ಕೇಳ್ತೇನೆ, ಹೆತ್ತವರು ಬರ್ತಾರ ಶೈಕ್ಷಣಿಕವಾಗಿ ಚರ್ಚೆ ಮಾಡಿದ ಅಂತೇಳಿ. ಆಗ ಶಾಲೆ ಟೀಚರ್ ಹೇಳ್ತಾರೆ ಸೈಕಲ್ ಕೊಡುವ ಕಾರ್ಯಕ್ರಮಕ್ಕೆ, ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಹೆತ್ತವರೆಲ್ಲರೂ ಕೂಡ ಬರ್ತಾರೆ. ಮಕ್ಕಳ ಶೈಕ್ಷಣಿಕವಾಗಿ ಚರ್ಚೆ ಮಾಡಿ ಕರೆದ್ರೆ ಹೆತ್ತವ್ರು ಯಾರು ಕೂಡ ಬಹಳಷ್ಟು ಬರೋದು ಕಡಿಮೆ ಅಂತೇಳಿ. ನಿಮ್ಮ ಸ್ವಂತ ಮಕ್ಕಳ ಶೈಕ್ಷಣಿಕವಾಗಿ ಚರ್ಚೆ ಮಾಡಲಿಕ್ಕೆ ಕರೆದಾಗ ನೀವು ತಂದೆ ತಾಯಂದ್ರೆ ಭಯಂಕರ ಬಿಸಿ, ನಿಮಗೆ 1 ನಿಮಿಷ ಪುರುಸೋತಿಲ್ಲ. ನಿಮ್ಮ ಮಕ್ಕಳ ಬಗ್ಗೆ ಟೀಚರ್ ಕರೆದಾಗ ನೀವು ತಂದೆ ತಾಯಂದ್ರೆ ಭಯಂಕರ ಬ್ಯುಸಿ ಆಗ್ತೀರಿ. ಇನ್ನೊಬ್ಬರು ಗೃಹ ಪ್ರವೇಶಕ್ಕೆ ಮತ್ತು ಮದುವೆಗೆ ಕರೆದಾಗ 9 ಗಂಟೆಗೆ ರೆಡಿ. ಅದು ಎಲ್ಲಿಂದ ನಿಮಗೆ ಟೈಮ್ ಸಿಗ್ತದೆ ಅಂತ ಗೊತ್ತಿಲ್ಲ. ಆ ಕಡೆ ಹೋಗಬಾರ್ದು ಅಂತ ಇಲ್ಲಿ ಅಲ್ಲ, ಆ ಕಾರ್ಯಕ್ರಮಕ್ಕೆ ಹೋಗಬೇಕು. ಆದರೆ ನಿಮ್ಮ ಸಮಯವನ್ನು ಯಾರಿಗೆ ಮೀಸಲಿಡಬೇಕಂತ ಆಲೋಚನೆ ಮಾಡಬೇಕು. ನಿಮ್ಮ ಮಕ್ಕಳಿಗೆ ನೀವು ಸಮಯವನ್ನು ಮೀಸಲಿಡದಿದ್ದಲ್ಲಿ ಪಕ್ಕದ ಮನೆಯವರು ಯಾರಾದರೂ ಮೀಸಲಿಡಲಿಕ್ಕೆ ಸಾಧ್ಯ ಉಂಟಾ? ನಿಮ್ಮ ಮಕ್ಕಳಿಗೆ ನೀವು ಸಮಯ ಮೀಸಲಿಡದಿದ್ದಲ್ಲಿ ಅವ್ರು ದೊಡ್ಡ ಜನ ಆಗಬೇಕು, ನನ್ನ ಕಷ್ಟಗಳು ದೂರ ಆಗಬೇಕು ಆಲೋಚನೆ ತಾವು ಹೇಗೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ?
ಆದ ಕಾರಣ ಮಕ್ಕಳ ಜೊತೆ ಸಮಯ ಕಳೆದು ಅವರಿಗೆ ಪುರುಸೊತ್ತನ್ನು ಮಾಡಿ ಆಗಿಂದಾಗಿ ಟೀಚರ್ ಜೊತೆ ಚರ್ಚೆ ಮಾಡಿಕೊಂಡು ದಿನನಿತ್ಯ ಅವನ ಬೆಳವಣಿಗೆ ನೋಡಿಕೊಂಡು ಅವನ ಮಾರ್ಕ್ ಮಾತ್ರ ಅಲ್ಲ, ಒಂದು ಪ್ರೀತಿಯ, ಸೋದರತೆಯ, ಸಮಾಧಾನದ, ನೆಮ್ಮದಿಯ, ತಾಳ್ಮೆಯುಳ್ಳದ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂತಹ ದೊಡ್ಡ ಮಟ್ಟದ ಜವಾಬ್ದಾರಿ ಅದು ಎಲ್ಲ ಹೆತ್ತವರ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಅವತ್ತೇ ಹೇಳಿದ್ದೆ, ನಮ್ಮ ಕೇಸರಿ ಮಿತ್ರ ಮಂಡಲ ಮತ್ತು ಸದಾಶಿವ ರಮೇಶ್ ತದೇಶ ಇಲ್ಲಿಯ ನಮ್ಮ ದೀಪಕ್ ಪಿಲಾರ್ ಇರಲಿ, ಪುರುಷೋತ್ತಮ್ ಶೆಟ್ಟಿ ಇರಲಿ, ಕುಂಪಲರ್ ಇರಲಿ, ನಮ್ಮ ಸತೀಶ್ ಉಲಾಲ್ ಇರಲಿ, ಅದೇ ರೀತಿ ನಮ್ಮ ಇನ್ನಿತರ ಎಲ್ಲ ನಮ್ಮ ಇಲ್ಲಿಯ ನಮ್ಮ ಸನ್ಮಿತ್ರ ನಾಯಕರುಗಳಿಗೆ ವಿನೋದ್ ಕುಂಬಲ್ ಇರಲಿ, ಈ ಮುಂದಿನ ದಿನ ಬಹುಶಃ ಕೇಸರಿ ಕ್ಲಬ್ನವರು ಕೂಡ ಇದ್ದಾರೆ. ಮುಂದಿನ ನಮ್ಮ ದೊಡ್ಡ ಮಟ್ಟದ ಯೋಜನೆಯಲ್ಲಿ ಏನಂತ ಹೇಳಿದರೆ, ಅದು ನಾನು MLA ಆಗಿ ಇವರೆಲ್ಲ ಊರವರಾಗಿ ಸಂಘ ಸಂಸ್ಥೆ ನಾವು ಸೇರಿಕೊಂಡು ಈ ಕುಂಪಲ ಶಾಲೆಯನ್ನು ಮಾದರಿ ಶಾಲೆಗೆ ನಿರ್ಮಾಣ ಮಾಡೋದು ನಮ್ಮೆಲ್ಲ ಮೊದಲ ಆದ್ಯತೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ನಮ್ಮ ಮೊದಲ ಇವತ್ತು. ನೆಕ್ಸ್ಟ್ ನಮ್ಮ ಜವಾಬ್ದಾರಿ, ಅದು ನಮ್ಮ ಜವಾಬ್ದಾರಿ, ಅದು ನಾನು ಮಾತು ಕೊಡ್ತೇನೆ. ಇಲ್ಲಿ ನಾವು ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಮಾದರಿಯಾದ ಶಾಲೆ ಮಾಡಿದರೆ ಬಹಳಷ್ಟು ವಿದ್ಯೆ ಕಲಿದುಕೊಂಡು ದೊಡ್ಡವರಾಗುವಾಗ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಖಂಡಿತವಾಗಿ ಇವತ್ತು ಆಗ್ತದೆ. ನಾನು ದೀರ್ಘವಾಗಿ ಮಾತಾಡದೆ, ನಾನು ಸತೀಶ್ ನಮ್ಮ ಪ್ರಕಾಶ್ ಕುಮಾರ್ ಕುಟುಂಬಸ್ಥರಿಗಿರಲಿ, ಕೇಸರಿ ಮಿತ್ರ ಬಂಧುದವರಿಗೆ, ಇವರ ನಮ್ಮೆಲ್ಲ ಜನಪ್ರತಿನಿಧಿಗಳಿರಲಿ, ನಾನು ಇಷ್ಟೇ, ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಯಾರು ನೇರವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿ ಕೊಡ್ತಾರ, ಇದು ನಿಜವಾದ ದೇಶ ಪ್ರೇಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ದೇಶ ಪ್ರೇಮ ಅಂತ ಹೇಳಿದರೆ ಮಾರ್ಗದ ಬದಿಯಲ್ಲಿ ನಿಂತು ನಾವು ಯಾರಿಗೂ ಬೈದ ತಕ್ಷಣ ಅದು ದೇಶ ಪ್ರೇಮ ಆಗುವುದಿಲ್ಲ. ನಿಜವಾದ ದೇಶ ಪ್ರೇಮ ಅಂತ ಹೇಳಿದರೆ ಶಿಕ್ಷಣಕ್ಕೆ ಸಂಬಂಧ ಒತ್ತು ಕೊಟ್ಟು ಸಂಪೂರ್ಣವಾಗಿ ನಮ್ಮ ಮಕ್ಕಳನ್ನು ಅತ್ಯಂತ ಸತ್ವವಾಗಿ ನಿರ್ಮಾಣ ಮಾಡ್ತಾವಲ್ಲ, ಅದು ನಿಜವಾದ ದೇಶ ಪ್ರೇಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಯಾಕೆಂತ ಹೇಳಿದರೆ ಭಾರತ ದೇಶ ವಿಶ್ವದಲ್ಲಿ 1ನೇ ಸ್ಥಾನಕ್ಕೆ ಬರಬೇಕಂತೇಳಿ ಪ್ರತಿಯೊಬ್ಬರ ಕನಸು. ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕಾದ್ರೆ ನಾವು ಶಾಸಕರು ಮತ್ತು ಮಂತ್ರಿಗಳು ವಿಧಾನಸಭೆಯಲ್ಲಿ ಕೂತ್ಕೊಂಡವರು ಬಲಿಷ್ಠ ಆದರೆ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಸಂಸದರು ಮತ್ತು ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಮಂತ್ರಿಗಳು ಬಲಿಷ್ಠ ಆದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. AC ರೂಮಲ್ಲಿ ಕೂತ್ಕೊಳ್ಳುವಂಥ IAS ಅಧಿಕಾರಿಗಳು ಮತ್ತು AC ರೂಮಲ್ಲಿ ಕೂತ್ಕೊಳ್ಳುವಂಥ ವ್ಯಾಪಾರಸ್ಥರು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಅದು ಕ್ಲಾಸ್ ರೂಮಲ್ಲಿ ಕಲಿಯುವಂಥ ವಿದ್ಯಾರ್ಥಿನಿಯರು ಮತ್ತು ಪ್ಲೇಗ್ರೌಂಡಲ್ಲಿ ಆಡುವಂಥ ವಿದ್ಯಾರ್ಥಿನಿಯರು ಬಲಿಷ್ಠವಾದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಆ ಒಂದು ದೂರದೃಷ್ಟಿತ್ವದ ಯೋಜನೆ ನಮ್ಮೆಲ್ಲರೂ ಇರಬೇಕು ಅಂತ ಕಾರ್ಯಕ್ರಮ ತಾವು ಮಾಡ್ತಿದ್ರಿ. ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಿಕೊಂಡು ಮತ್ತೊಮ್ಮೆ ಎಲ್ಲ ಪ್ರೀತಿಯ ವಿದ್ಯಾರ್ಥಿ ಶುಭಾಶಯ ಇವತ್ತು ಸಲ್ಲಿಸಿ, ಇಲ್ಲಿರುವಂಥ ಎಲ್ಲರ ದೊಡ್ಡ ಕನಸೇನಂತ ಹೇಳಿದರೆ ಕುಂಪಲದ ಪ್ರತಿಯೊಂದು ಮನೆಯಲ್ಲಿ ಕೂಡ ಉತ್ತಮವಾದ ಡಾಕ್ಟರ್ ಆಗಬೇಕು, ಉತ್ತಮವಾದ ಇಂಜಿನಿಯರ್ ಆಗಬೇಕು, ಉತ್ತಮವಾದ ಅಡ್ವೊಕೇಟ್ ಆಗಬೇಕು, ಉತ್ತಮವಾದ ಪೊಲೀಸ್ ಆಫೀಸರ್ ಆಗಬೇಕು, ಉತ್ತಮವಾದ ಕ್ರಾಂತಿಕಾರಿ ಬದಲಾವಣೆ ಪ್ರತಿಯೊಂದು ಮನೆಯಲ್ಲಿ ಒಂದು ಬಂದಾಗ ಮಾತ್ರ ಈ ಪ್ರದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾಗ್ತದೆ. ಅದು ಬಹುಶಃ ಮುಂದಿನ 10-12 ವರ್ಷಗಳಲ್ಲಿ ನಾವು ನಮ್ಮ ಕಣ್ಣಲ್ಲೇ ಈಗಾಗಲೇ ಅಭಿವೃದ್ಧಿ ಆಗ್ತಾ ಬಂದಿದೆ. ನಮ್ಮ ಕಣ್ಣಲ್ಲಿ ಕಾಣುವಂಥ ಅವಕಾಶ ನಮಗೆ ದೇವರು ಕಲ್ಪಿಸಂತ ಕೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿಕೊಂಡು ಬಹುಶಃ ಆದಿಶಕ್ತಿ ದೇವರ ನಿಮ್ಮೆಲ್ಲರ ಆಶ್ರಮ ಬೇಡಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅದರ ಜೊತೆಯಲ್ಲಿ ಇವತ್ತು ನಾವು ಅಭಿವೃದ್ಧಿ ಕೆಲಸ ಸಂಬಂಧಪಟ್ಟಂತೆ ನಾನು ಕಳೆದ ಸಂದರ್ಭ ನಾನು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ನಾನಿರಲಿ ನನ್ನ ಪರವಾಗಿ ಬಂದವರು ಹೇಳಿದರು, 24 ಗಂಟೆ ಕುಡಿಯುವ ನೀರಿನ ಯೋಜನೆ ಇಲ್ಲಿಗೆ ಮಾತ್ರ ಇಡೀ ಕ್ಷೇತ್ರಕ್ಕೆ ನಾನು ಮಾಡಿ ಕೊಡ್ತೇನೆ, ಇಲ್ಲದೆ ಮುಂದಿನ ಸಲ ನಾವು ಬರುವುದಿಲ್ಲ ಅಂತೇಳಿ ಹೇಳಿದ ರೀತಿಯಲ್ಲೇ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿಕೊಂಡು ಸುಮಾರು 300 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ 24 ಗಂಟೆ ಕುಡಿಯುವ ನೀರು ಯೋಜನೆಗೆ ನಾವು ಇವತ್ತು ಚಾಲನೆ ಕೊಡ್ತಾ ಇವತ್ತು ಇದ್ದೇವೆ. ಮುಂದಿನ 2 ವರ್ಷದಲ್ಲಿ ಎಲ್ಲ ಮನೆಗಳಿಗೆ ಕೂಡ ನೇರವಾಗಿ ಸಚ್ಪದಿಂದಲೇ ಮುಂಚೆ ನಮಗೆ ಉಳ್ಳಾಲಕ್ಕೆ ತುಂಬೆಯಿಂದ ಬರ್ತಾ ಇದ್ದು ಅದು ಮಂಗಳೂರಿಗೆ ಹೋಗಿ ಬರಬೇಕು, ಅಲ್ಲಿ ಅವ್ರು ಬಿಡುವುದಿಲ್ಲ. ಇವಾಗ ಸಮಸ್ಯೆ ಬೇಡ ಅಂತೇಳಿ ನೇರವಾಗಿ ಸಚ್ಪದಿಂದ ತುಂಬೆಯ ಡ್ಯಾಮಿಂದ ನೀರು ತಂದು ನಮ್ಮ ಕೊಣಾಜೆಯಲ್ಲಿ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಿ ಇಲ್ಲಿ ನಿಮಗೆಲ್ಲ ಟ್ಯಾಂಕ್ ಕಟ್ಟಿ ಅದ್ರ ಮುಖಾಂತರ ಮನೆಗೆ ನೀರು ಕೊಡುವಂಥ 2ನೇ ಹಂತದ ಕೆಲಸ ಕಾರ್ಯಕ್ಕೆ ನಾವಿವತ್ತು ಸಾಂಕೇತಿಕವಾಗಿ ನಾನು ಇವತ್ತು ಅದಕ್ಕೆ ಪ್ರಾರಂಭ ಇವತ್ತು ಕೊಡ್ತಾ ಇದ್ದೇನೆ. ಇದಕ್ಕೆಲ್ಲ ನಿಮ್ಮ ಆಶೀರ್ವಾದ ಕೇಳಿಕೊಂಡು ನನ್ನ ಮಾತು ಮುಗಿಸ್ನಿ. ಜೈ ಹಿಂದ್, ಜೈ ಕರ್ನಾಟಕ. ನೆಮಲ್ತದು ಇರೋಜಿ ಎಲ್ಲಿಯ ಲೀಸಡಿನ ಮಟ್ಟಿಗೂ ಸಹಕಾರ ಕೊಡು ಈ ಪುರ್ತುಡು ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ಈ ಪುರ್ಲಕಂಠದ ಸಾನ್ನಿಧ್ಯ ಅವಡಂಡ ಸುರುಕಾದ ಜೀರ್ಣೋದ್ಧಾರದ ಆ ಪೊರ್ಲದ ಕಾರ್ಯಡು 5 ಬೊಕ್ಕ ಬ್ರಹ್ಮಕಲಶೋತ್ಸವದ ಅದ್ದೂರಿ ಕಾರ್ಯಡು 5 ಬೊಕ್ಕ ಅಪ್ಪೆಗೆ ಸೇವಾ ರೂಪಡು ಇತ್ತ ಸಾಧಾರಣ ಬಾರಿ ಮಲ್ಲಪ್ಪನವದ ಮಹಾದ್ವಾರನ ಕೊಡ್ದು ಅಪ್ಪೆನ ಸೇವೆನ ಮಲ್ತದು ನಮ್ಮೊಟ್ಟಿಗೂ ಬೆರಿತಾಂಗದ ಒಂದಿನಂಚಿನ ನಮ್ಮ ಬಾರಿ ಮೋಕೆದ ಪ್ರಕಾಶ್ ಕುಂಪಲ ಮೇರೆಗೆ ನಮ್ಮ ಶ್ರೀ ಆದಿಶಕ್ತಿ ದೇವಸ್ಥಾನ ಟ್ರಸ್ಟ್ ದ ವತಿರ್ದು ಸಂದಾಯಿತ ಮಲ್ಪನಂಚಿನ
ಮಾನಾದಿಗೆ ಎಲ್ಲಿಯ ಮಟ್ಟದ ದುಪ್ಪು ಅಂಡ ಕೊರ್ಪುನಂಚಿನ ಮಾನಾದಿಗೆದ ಪಿರೌಡು ನಮ್ಮ ಗೌರವ ಉಂಡು ಮೌಕ್ಯ ಉಂಡು ಅವೇ ರೀತಿ ನಮ್ಮ ಯುಟಿಗಾದರ್ ಸರಡಲ ಒಂಜಿ ಭಿನ್ನಯ ನಮ್ಮ ಪ್ರಕಾಶ್ ಕೊಪ್ಪಲ ಇತ್ತ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವರ್ಗದ ಉಪಾಧ್ಯಕ್ಷರಾದ ಸೇವೆಯನ್ನು ಮಲ್ತೊಂದುಲ್ಲೇರು ಅಂಡನ ಸಾಮರ್ಥ್ಯ ಉಪ್ಪುನಂಚಿನ ನಮ್ಮ ವ್ಯಕ್ತಿ ಪ್ರಕಾಶ್ ಕೊಪ್ಪಲ ಅಂಚಾದ ಇರ್ನ ಮುತಾಲಿಕೇಡು ಅರೆಗೆ ನನಾತ್ ಉನ್ನತ ಸ್ಥಾನ ಅರೆಗೆ ಪ್ರಾಪ್ತಿಯಾಪ್ಲಕ ಇರ್ಲ ಅರ್ನ ಒಟ್ಟಿಗೆ ಸಹಕಾರವನ್ನು ಕೊರಡು ಅವೇ ರೀತಿ ಅಪ್ಪೆ ಆದಿಶಕ್ತಿ ಚಾಮುಂಡೇಶ್ವರಿಲ ಅನುಗ್ರಹ ಮಲ್ಪಡು ಬಂಡದು ವಿನಾಯ್ತ ಮಲ್ತೊಂದು ನಮ್ಮ ಮಾತೆರ್ಲ ಮೊಕ್ಕೆಡು ಸಂದಾಯ್ತ ಮಲ್ಪುನಂಚಿನ ಮಾನಾದಿಗೆ ನಮ್ಮ ಪ್ರಕಾಶ್ ಕೊಪ್ಪಲ ಅವೇ ರೀತಿ ಅರ್ಪಿತಾ ಪ್ರಕಾಶ್ ಕೊಪ್ಪಲ ಅವೇ ರೀತಿ ಅರ್ನ ಅಪ್ಪೆಗೆ ಸಂದಾಯ್ತ ಮಲ್ತೊಂದುಲ್ಲ ಮೊದಲು ಜೋರೈನ ಕೈತಾಟಿ ಬರಡು ಪ್ರಕಾಶ್ ಕೊಪ್ಪಲ ಮೇರ್ನ ಸಹಕಾರಡು ನಮ್ಮ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ಉಲೈ ಮೇಕಬರ್ ಫ್ರೆಂಚಿನ ಭಕ್ತರಿಗೆ ಬಾರಿ ಮೋಕೆದ ಪ್ರವೇಶ ದ್ವಾರ ಮಹಾದ್ವಾರ ಉದ್ಘಾಟನೆ ಆತಡು ಈ ಮಾನಾದಿಗೆ ನಮ್ಮ ಯುಟಿ ಖಾದರ್ ಸರ್ ಸಭಾಧ್ಯಕ್ಷರು ಕರ್ನಾಟಕ ರಾಜ್ಯ ವಿಧಾನಸಭೆ ಬಕ್ಕ ಸೇರಿದಿಂಚು ಮಾತ ನಮ್ಮ ಪೆರ್ಮದ ಬಿನ್ನೇರ್ ನಕ್ಲು ಒಟ್ಟು ಸೇರಿಗೆಡು ಮಲ್ತುದು ಕೊರಡು ನಿಗಳ ಭಿನ್ನಾಯ ಮಲ್ತೊಂದುಲೆ ಜೋರೈನ ಕೈತಾಟಿ ಬರಡು ಬಂದುಲೆ ಶ್ರಾವಿ ಕುಂಪಲ ನಮ್ಮ ಪೆರ್ಮದ ಸರ್ಕಾರಿ ಪ್ರೌಢಶಾಲೆ ಕುಂಪಲಡು SSLC ವಿಭಾಗದ ಸುರುತ್ತ ಈ ನಮಗೆ ನೆರವೇರಿಸಿ ವಿಶ್ವಾಸ್ ಆಂಟೋನಿ ಪಿಂಟೋ ದಯಮಲ್ತದ ವಿಶ್ವಾಸ್ ಆಂಟೋನಿ ಪಿಂಟೋ ದಯಮಲ್ತದ ಶ್ರಾವಿತ್ ಮೇರ್ನ ಕೊಪ್ಪ ಬಕ್ಕ ಅಮ್ಮ ಇತ್ತನ ದಯಮಲ್ತದ ಮಿತ್ತ ಚಾವಡಿಗೆ ಬದ್ದದು ಸೇರೋದು ನಿಗಳ ಭಿನ್ನಾಯ ಮಲ್ತೊಂದುಲ್ಲ ದಯಮಲ್ತದ ಇರ್ನ ಮಗಕ್ಕೆ ಮಾನಾದಿಗೆ ಯಾವುದು ಉಪನಂಚಿನ ಪುರ್ದುಡು ಸಹಕಾರ ಕೋರ್ನಂಚಿನ ನಿಗಲ ಒಟ್ಟುಗಿತ್ತಿನ ಬಾರಿ ಪುರ್ಲು ತೋಜುಡು ದಯಮಲ್ತದ ಜೋರೈನ ಕೈತಾಟಿದ ಸ್ವರಟ್ ನಮ್ಮ ಶ್ರಾವಿತ್ ಮೇರ್ನ ಪಪ್ಪ ಯಾದವ್ ಕುಲಾಲ್ ಮೇರೇನ ಮಿತ್ತ ಮರ್ಗಿಲ್ಗೆ ಬಾರಿ ಮೋಕೆಡೆದುಕೊಂದಲ್ಲ ಬದಲ ಜೋರೈನ ಕೈತಾಟಿದ ಸ್ವರ ಬರಡು ನಮ್ಮ ಶ್ರಾವಿತ್ 577 ಅಂಕ 92% ಮಾರ್ಕದ ಒಟ್ಟುಗು ಸರ್ಕಾರಿ ಪ್ರೌಢಶಾಲೆ ಆದಿತ್ಯದಲ್ಲ ನಮ್ಮ ಕಲ್ಪಾರ್ಕೆ ಇನಂಚಿನ ಶ್ರಾವಿತ್ ಸಾಧನೆಯನ್ನು ಮಲ್ತದೆ ಮಲ್ಲ ಮಟ್ಟದ ಸಾಧನೆಯನ್ನು ಮಲ್ತದು 577 ಅಂಕದೊಟ್ಟಿಗೆ ನಮ್ಮ ಗುಂಪಲ ಶಾಲೆಡೆ ಸುರುತ್ತ ಸ್ಥಾನ ಪ್ರಾಪ್ತಿ ಮಲ್ತದು ಇನಿ ನಮ್ಮ ಮಿತ್ತ ಮರ್ಗಿಲ್ಡ್ ಮಾನಾದಿಗಿನ ದೇತೊಂದುಲೇರು ಎರಡನೇ ಸ್ಥಾನ ಪಡೆಯನಂಚಿನ ವಿಶ್ವಾಸ್ ಆಂಟೋನಿ ಪಿಂಟೋ 574 ಮಾರ್ಕ್ ದಯಮಲ್ತದ ವಿಶ್ವಾಸ್ ಆಂಟೋನಿ ಪಿಂಟೋ ಈರ್ಲ ಮಿತ್ತ ಮರ್ಗಿಲ್ಗೆ ಬಲೆ ಐತ ಒಟ್ಟುಗು ಪಿತಿ ಅಪ್ಪೆ ಮೇಲ ದಯಮಲ್ತದ ವಿಶ್ವಾಸ್ ಆಂಟೋನಿ ಪಿಂಟೋ ಮೇರ್ನ ಒಟ್ಟುಗು ಮಿತ್ತ ಮರ್ಗಿಲ್ಗೆ ಬರ್ತದ ಮಾನಾದಿಗಿನ ನಿಗಲು ಸ್ವೀಕಾರ ಮಲ್ಪಡುದು ನಿಗಳ ಭಿನ್ನಯ ಬಂದಲೆ ಕೂಡ ಜೋರೈನ ಕೈತಾಟಿ ಬರಡು ವಿಶ್ವಾಸ್ ಆಂಟೋನಿ ಪಿಂಟೋ ಕೊಂಪಲದ ಪ್ರೌಢಶಾಲೆಡು 574 ಅಂಕ ಐತ ಒಟ್ಟುಗು ಅರ್ನ ಪಿತಿ ಅಪ್ಪೆ ಮೇಲ ಮಿತ್ತ ಮರ್ಗಿಲ್ಗೆ ಬರೋದಿಲ್ಲ ಅಕ್ಲೆಗಳ ಒಂಜಿ ಜೋರೈನ ಕೈತಾಟಿದ ಸ್ವರ ಬರಡು ಬಂದಲೆ ಲೂಯಿಸ್ ಅಣ್ಣೆ ದಯಮಲ್ತದ ಲೂಯಿಸ್ ಅಣ್ಣೆಲ್ಲ ಮಿತ್ತ ಮರ್ಗಿಲ್ಗೆ ಬರಡು ಒಟ್ಟುಗಾರ ಧರ್ಮಪತ್ನಿಲ ಒಲ್ಲೇರು ಅದೇ ರೀತಿ ಮೂಜಿನ ಸ್ಥಾನ ಪಡೆಯಿನಂಚಿನ ನಮ್ಮ ಮಾತೆರೆಲ್ಲ ಮೋಕೆದ ಲಾವಣ್ಯ ಮೆರೆಲ್ಲ ಮಿತ್ತ ಮಾರ್ಗಿಲ್ಗೆ ಬಾರಿ ಮೋಕೆ ಎಳೆದುಕೊಳ್ಳೋದಿಲ್ಲ. ನಾನೆಲ್ಲರ ಪರವಾಗಿ ಇಬ್ಬರು ವಿದ್ಯಾರ್ಥಿಗಳನ್ನು ಅಭಿನಂದಿಸ್ತೇನೆ. ಬಹುಶಃ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲ್ತರೂ ಕೂಡ 620 570 ಮಾರ್ಕ್ ಪಡೆಯದಿದ್ರೆ ಎಲ್ಲಿ ಕಲ್ತರೂ ಕೂಡ ಅವರಿಗೆ ಮಾರ್ಕ್ ಪಡೆದ ಅವಕಾಶ ಸಿಗ್ತದೆ ಅಂತ ಹೇಳಿ ಬಹುಶಃ ಎಲ್ಲರಿಗೆ ತೋರಿಸಿ ಕೊಟ್ಟಿದ್ದಾರೆ. ನನಗೆ ವಿಶ್ವಾಸ ಇದೆ ಇವರು ಕರೆಕ್ಟಾಗಿ 2 ವರ್ಷ ಹೋದರೆ ಇವರು ಊರ ಅತ್ಯುತ್ತಮವಾದ ಡಾಕ್ಟರ್ ಇಂಜಿನಿಯರ್ ಆಗಿ ಖಂಡಿತವಾಗಿ ಪರಿವರ್ತನೆ ಆಗುವ ಒಂದು ಕೆಲಸವನ್ನು ಖಂಡಿತವಾಗಿ ಇವತ್ತು ಆಗ್ತದೆ. ಅದಕ್ಕಾಗಿ ಬಹುಶಃ ನಾವು ಕೂಡ ಸೇರಿಕೊಂಡು ಏನಾದರೂ ಅವರಿಗೆ 2ನೇ ವರ್ಷದ ಸಂದರ್ಭದಲ್ಲಿ ಅತ್ಯುತ್ತಮವಾದ ನೀಟ್ ಕೋಚಿಂಗ್ ಇದ್ದರೆ ನಮ್ಮ ಫೌಂಡೇಶನ್ ಮುಖಾಂತರ ಅವರಿಗೆ ಫ್ರೀ ಆದ ನೀಟ್ ಕೋಚಿಂಗನ್ನು ಅವ್ರು ಕೊಡಿಸ್ತಾ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ದಯಮಲ್ತದ ಕುಡರ ಭಿನ್ನಯ ದಯಮಲ್ತದ ಗಣೇಶ್ KN ಮೇರು ಮಿತ್ತ ಮಾರ್ಗಿಲ್ಗೆ ಬರುವುದರಿಂದ ಭಿನ್ನಯ ಮಲ್ತಂದಲೆ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿದ ಕಾರ್ಯಾಧ್ಯಕ್ಷರಾದ ಲಾವಣ್ಯ ದಯಮಲ್ತದ ಮಿತ್ತ ಮಾರ್ಗಿಲ್ ಬರಡು ಕೊಂಪಲ ಶಾಲೆಡು ಮೂಜನೆ ಇನಾಮನ್ನು ಪಡೆಯಿನಾರು ಪಂಡ ಮೂಜನೆ ಸ್ಥಾನದ ಅಲಂಕಾರ ಮಲ್ತದು SSLC ಪರೀಕ್ಷೆಡು 543 ಅಂಕನ ಸಂಪಾದನೆ ಮಲ್ತಿದಿನಾರು 86% ಮಾರ್ಕ್ದ ಒಟ್ಟಿಗೂ ಅದೇ ರೀತಿ ಇಲ್ಲದಕ್ಕಲ ದಯಮಲ್ತದ ಲಾವಣ್ಯ ಬೆನ್ನ ಇಲ್ಲದಕ್ಕಲು ಪ್ರೀತಿ ಅಪ್ಪ ಎತ್ತಿನ ದಯಮಲ್ತದ ಐನಾತ್ ಬೇಗ ಮಿತ್ತ ಮಾರ್ಗಿಲ್ಗೆ ಬಲೆ
ಮಾನದಿಗೆ ಆತದು ಅಕೇರಿತ ಒಂಜಿ ಎಲ್ಲಿಯ ಮಾನದಿಗೆಲ್ಲ ದಯಮಲ್ತದ ನಮ್ಮ ಯುಟಿ ಖಾದರ್ ಸರ್ ಮಲ್ತುಕೊಂಡು ಗಣೇಶ್ ಕೆ ಎನ್ ಮೇರೆ ನನಗೆಲ್ಲ ಜೋರೇನ ಕೈತಾಡಿದ ಸ್ಪರ್ಟ್ ಮಿತ್ತ ಮರ್ಗೆಲ್ಯಾನ್ ಎದುಕೊರೊಂದುಲ್ಲೆ ನಮ್ಮ ಬ್ರಹ್ಮಕಲಶೋತ್ಸವ ಉತ್ಸವದ ಸಂದರ್ಭಡ್ ಬಾರಿ ಪೊರ್ಲದ ಸೇವೆಯನ್ನು ಸಂದಾಯಿತ ಮಲ್ತಿದ್ನಾರು ದಯಮಲ್ತದಾರ್ನ ಧರ್ಮಪತ್ನಿ ಇತ್ತನ ಆರ್ಲ ಮಿತ್ತ ಮರ್ಗಿಲ್ಗೆ ಬರಡೊಂದು ಎರಡು ಭಿನ್ನಯ ಮಲ್ತೊಂದುಲ್ಲೆ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನ ಈ ಪೊರ್ಲದ ಸಾನ್ನಿಧ್ಯ ಆವಡೊಂಡ ಅವೇತೋ ಪೊರ್ತೂರು ಈ ದೇವಸ್ಥಾನಗಾದ ಕೋರ್ನಾರು ನಮ್ಮ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿ ಕಾರ್ಯಾಧ್ಯಕ್ಷರಾದ ಬಾರಿ ಪೊರ್ಲದ ಕಾರ್ಯನ ನಿರ್ವಹಣೆ ಮಲ್ತದು ನಮ್ಮ ಐನಿತ ಆ ಬ್ರಹ್ಮಕಲಶೋತ್ಸವದ ಲೇಸು ಊರೋರ್ಮೆ ಪಟ್ಟೋರ್ಮಂಚಿನ ಬಾರಿ ಪೊರ್ಲದ ಪಜ್ಜನ್ನು ಮಲ್ತೊಂದು ಇನಿತ ಪೊರ್ತುಗು ನಮ್ಮದು ಮಾನದಿಗೆನ ತೆತ್ತೊಂದುಲೇರು ಅರಿಗೆ ಸೊಲ್ಮೆನ ಸಂದಾಯಿತ ಮಲ್ತೊಂದುಲ್ಲ ಅಪ್ಪೆ ಆದಿಶಕ್ತಿ ಚಾಮುಂಡೇಶ್ವರಿ ನಲ್ಲಪ್ಪ ಜಾರಿಹಾಳ ಅರ್ಜುನ ಕಲ್ಲಪ್ಪ ಜಾರಿಹಾಳ ವಿದ್ಯಾರ್ಥಿ ದಯಮಲ್ತದು ಮಿತ್ತ ಮಾರ್ಗೆಲ್ಗೆ ಬರ್ತದು ನಮ್ಮ ಪ್ರಕಾಶ್ ಕುಂಪಲ ಮೇರು ಒದಗದು ಕೊರೊಂದುಪ್ಪುನಂಚಿನ ಬರವಗು ಬೋಡೈನಂಚಿನ ಆ ವಸ್ತುಲೇನು ಇರು ಸ್ವೀಕಾರ ಮಲ್ಪಡೊಂದು ಭಿನ್ನಯ ನಮ್ಮ ಯುಟಿ ಖಾದರ್ ಸರ್ ದಯಮಲ್ತದು ಅರ್ಜುನ್ ಕಲ್ಲಪ್ಪ ಜಾರಿಹಾಳ ಬಕ್ಕ ಚಿರಾಗ್ ವೈ ಪೂಜಾರಿ ದಯಮಲ್ತದು ಮಿತ್ತ ಮಾರ್ಗೆಲ್ಗೆ ಬರಡೊಂದು ಭಿನ್ನಯ ಬಂದುಲೆ ಪ್ರಕಾಶ್ ಕುಂಪಲ ಮೇರು ಕಲ್ಪಾರ್ತಿಲೆಗೆ ಬೋಡೈನಂಚಿನ ಪುಸ್ತಕ ಆದುಪ್ಪು ಬ್ಯಾಗ್ ಆದುಪ್ಪು ಅವೇ ರೀತಿ ಈ ಬರ್ಸದ ಪೊರ್ತುಡು ಬೋಡೈನಂಚಿನ ಕೊಡೆತ ವ್ಯವಸ್ಥೆಯನ್ನು ಜೋಕ್ಲೆಗೋಸ್ಕರ ಮಲ್ದೇರು ಜೋರೇನ ಕೈತಾಟಿದ ಸ್ವರಟ ನಮ್ಮ ಕುಡರ ಸೋಲ್ಮೇನ ಸಂದಾಯಿತ ಮಲ್ಪಗ ನಮ್ಮ ಪ್ರಕಾಶ್ ಕುಂಪಲ ಮೇರೆಗೆ ಬರಿ ಪೊರ್ಲುಡು ಪುಣ್ಯದ ಸೇವೆನೆ ನಮ್ಮ ಅಪ್ಪೆನ ಈ ದೃಢ ಕಲಶದ ಬರಿ ಪೊರ್ಲ ಕಂಠದ ಪೊರ್ತುಡು ಮಲ್ತೊಂದು ಪುನರ ನಮ್ಮ ಪ್ರಕಾಶ್ ಕುಂಪಲ ಅಂಚಾದ ಅರೆಗಳ ಈ ಪೊರ್ತುಡು ಸೋಲ್ಮೇನ ಸಂದಾಯಿತ ಮಲ್ತೊಂದು ಅರ್ಜುನ ಕಲ್ಲಪ್ಪ ಜಾರಿಹಾಳ ಮೇಲೆ ಸುರುತ್ತಾದ ಸಾಂಕೇತಿಕವಾದ ನಮ್ಮ ಪುಸ್ತಕ ವಿತರಣೆಯನ್ನು ನಿಧನೊಂದುಲೇರು ಅವೇ ರೀತಿ ಚಿರಾಗ್ ವೈ ಪೂಜಾರಿ ಮಿತ್ತ ಮರ್ಗಿಲ್ಗೆ ಬರ್ತದೆ ನಮ್ಮ ಪೆರ್ಮೆದ ಬಿನ್ನೇರ್ನ ಕ್ರೀಡಾ ಹಿರೇಗ ಒದಗಾದ ಕೊರ್ನಂಚಿನ ನಮ್ಮ ಬರವಗು ಬೋಡೈನಂಚಿನ ವಸ್ತುಲೆಲ್ಲ ಇದು ಸ್ವೀಕಾರ ಮಲ್ಪಡೋದಿಲ್ಲ ಭಿನ್ನಯ ಮಲ್ತೊಂದಿಲ್ಲ ಕೊಡಾರ ಬದಲೇ ಜಯ ಜಯ ಗಣಪತಿ ಗಣಗಣಾಧಿಪತಿ ನಿಂದುನಿ ಸನ್ಮತಿ ಗಣಗಣ ಶಕ್ತಿ ವಿನಾಯಕನೇ ನಮೋ ನಮಃ ವಿಘ್ನ ಕಳೆಬಾ ವರ ಕೊಡುವ ಪಾರ್ವತಿ ತನಯನ ಪಾದವ ಪೂಜಿಸಿ ಮಂಜುಳು ಮರೆಯುವುದು ಕಷ್ಟಗಳು ಮೂಷಿಕ ವಾಹನನ ಮನದಲ್ಲಿ ಸ್ಮರಿಸಲು ಮುಗಿಯುವುದು ಸುಲಭದೆ ಕೆಲಸಗಳು ಜ್ಞಾನಪ್ರದ ಸಿದ್ಧಿಯೋಗಪ್ರದ ವಿಘ್ನೇಶನೇ ಎಂದಿಗೂ ನೀ ವರದ ಜ್ಞಾನಪ್ರದ ಸಿದ್ಧಿಯೋಗಪ್ರದ ವಿಘ್ನೇಶನೇ ಎಂದಿಗೂ ನೀ ವರದ ಜಯ ಜಯ ಗಣಪತಿ ಗಣಗಳ ಅಧಿಪತಿ ನಿಂದು ನೀ ಸನ್ಮತಿ ಬೆನಕನ ಶಕ್ತಿ ವಿನಾಯಕನೇ ನಮೋ ನಮಃ ವಿಘ್ನ ಕಳೆಬಾ ವರ ಕೊಡುವ ಅಪ್ಪೆನ ಅನುಗ್ರಹದ ಪ್ರಕಾರವಾದ ನಮ್ಮ ಈ ಊರ್ದ ಬಾರಿ ಮೋಕೆದ ಅರ್ಪಿತಾ ಪ್ರಕಾಶ್ ಕುಂಪಲ ಅವೇ ರೀತಿ ಅಕ್ಲ ಇಲ್ಲದಕ್ಕಲು ಅಪ್ಪೆಗೆ ಮಹಾದ್ವಾರನ ಸೇವರು ಪಡು ಮಲ್ತು ಕೊಡ್ತೇರು ಅಂಚಾದ ಒಂಜಿ ಜೋರೇನ ಕೈತಾಟಿದ ಸ್ವರ ಸುರುತ್ತಾದ ಅಕ್ಲಿಗೆ ಬರಡು ಬಂದಲೆ ಅವೇ ರೀತಿ ಈ ಮಣ್ಣಡು ಅಪ್ಪೆ ಆದಿಶಕ್ತಿ ಚಾಮುಂಡೇಶ್ವರಿನ ಈ ಒಂಜಿ ಕಾರಣಿಕ ಏತ ದಿನ ಉಪ್ಪುಣ ಆತ ದಿನ ಖಂಡಿತವಾದ್ಲ ಅಪ್ಪೆ ಆದಿಶಕ್ತಿ ಚಾಮುಂಡೇಶ್ವರಿನ ಈ ಮಣ್ಣಡು ಈ ಅರ್ಪಿತಾ ಪ್ರಕಾಶ್ ಪನ್ಪುನಂಚಿನ ಪುದರ್ಲ ಶಾಶ್ವತವಾದ ಉಪ್ಪುಡು ಪನ್ಪುನಂಚಿನ ಕುಡರ ದೇವರನ ಆಶೀರ್ವಾದ ಅಕ್ಲಿಗೆ ನನಾತು ಒದಗಾದು ಬರಡು ನನಾತು ಉನ್ನತ ಸ್ಥಾನಲ ಅಕ್ಲಿಗೆ ಪ್ರಾಪ್ತಿ ಆವಡು ಪಂಡದು ಅಕ್ಲ ಕೇನೊಂದು ಸಬೆಲೇಸಿನ ದುಂಬುಕನಪ್ಪು ನೀಡಿದು ದುಂಬು ದಯಮಲ್ತದು ಶಿವಪ್ರಸಾದ್ ಕುಂಪಲ ಮೇರು ಮಿತ್ತ ಮರ್ಗಿಲ್ಗೆ ಬತ್ತು ಸೇರೋದು ಅರಡ ಭಿನ್ನಯ ಮಲ್ತದಲ್ಲ ಶಿವಪ್ರಕಾಶ್ ಕುಂಪಲ ದಯಮಲ್ತದು ಶಿವಪ್ರಕಾಶ್ ಕುಂಪಲ ನಮ್ಮ ಪ್ರಕಾಶ್ ಕುಂಪಲ ಮೇರ್ನ ಭಿನ್ನೈತ ದರ್ಕ ಇರು ಮಿತ್ತ ಮಾರ್ಗಿಲ್ಗೆ ಬತ್ತದು ನಮ್ಮೊಟ್ಟಿಗೂ ಒಂದೇ ಪೊತ್ತು ಉಪ್ಪುಡೊಂದಕ್ಕೆ ಏನೊಂದಲ್ಲ ಅದೇ ರೀತಿ ನಮ್ಮ ಮಾತೇನೆಲ್ಲ ಮುಖ್ಯದ ಶ್ರೀ ಜಯಂತ್ ಕೊಂಡಾಣ ದಯಮಲ್ತದು ಜಯಂತ್ ಕೊಂಡಾಣ ಮೇರ್ಲ ಮಿತ್ತ ಮಾರ್ಗಿಲ್ಗೆ ಬತ್ತು ಸೇರೋದು ಎರಡು ಭಿನ್ನಯ ಬಿನ್ನೇರ್ ನಕ್ಲಿ ಬತ್ತು ಸೇರಿದೇರು ಬಾರಿ ಮೋಕೆದ ಲೆತ್ತಿ ಲೆಪ್ಪುಗು ಬಾರಿ ಮೋಕೆದ ಇದು ಪ್ರಕಾಶ್ ಕುಂಪಲ ಮಿರ್ನ ಈ ಒಂಜಿ ಸಭೆಲೆಸ್ಗೆ ಬತ್ತು ಸೇರೊಂದಿನಂಚಿನ ಬಿನ್ನೇರು ಮಿಕ್ಲೇನು ಸುರುತಾದು ಎದುಕೊಂಡಂಚಿನ ನಮ್ಮ ಆದ್ಯ ಕರ್ತವ್ಯ ಈ ಪೊರ್ತುಡು ಮಿತ್ತ ಮರ್ಗಿಳ್ಳು ನಮ್ಮೊಟ್ಟಿಗೂ ಸಹಕಾರನ ಕೊರೊಂದುಲೇರು ಶ್ರೀತಾ
ಸುರೇಶ್ ಭಟ್ನಾಗರ್ ಧಾರ್ಮಿಕ ಪರಿಷತ್ ಸದಸ್ಯರು ಕುಡ್ಲ ಮೇರೆನ ಈ ಪೊರ್ತುಡು ಯಾನು ಬಾರಿ ಮೋಕೆಡ್ ಸಭೆಲೇಸಿಗೆ ಎದ್ಕೊಂಡೊಂದಿಲ್ಲ ಈ ಪೊರ್ತುಡು ಆದಿಶಕ್ತಿ ಕ್ರಿಕೆಟರ್ಸ್ ನೇತ ಮಿಥುನ್ ಮೇರು ಮಿತ್ತ ಮರ್ಗಿಲ್ಗೆ ಬರ್ತದೆ ನಮ್ಮ ಸುರೇಶ್ ಭಟ್ನಾಗರ್ ಮೇರಿನ ಬಾರಿ ಮೋಕೆಡ್ ಸಭೆಲೇಸಿಗೆ ಎದ್ಕೊಂಡೊಂದು ಒಂದು ವಿನಯ ಆದಿಶಕ್ತಿ ಕ್ರಿಕೆಟರ್ಸ್ ದ ಮಿಥುನ್ ಅದೇ ರೀತಿ ನಮ್ಮ ಪ್ರಕಾಶ್ ಕುಂಪಲ ಮೇರ್ನ ಮೋಕೆದ ಮೆಗಿಯ ನಂಚಿನ ಮಿಥುನ್ ಮೇರು ಮಿತ್ತ ಮರ್ಗಿಲ್ಗೆ ಬರ್ತದೆ ನಮ್ಮ ಶ್ರೀ ಸುರೇಶ್ ಭಟ್ನಾಗರ್ ಧಾರ್ಮಿಕ ಪರಿಷತ್ ಸದಸ್ಯರು ಕುಡ್ಲ ಮೇರಿನ ಸಭೆಲೇಸಿಗೆ ಮೋಕೆಡ್ ಎದ್ಕೊಂಡೊಂದು ವಿನಯ ಶ್ರೀ ಚಾಮುಂಡೇಶ್ವರಿ ಅಪ್ಪೆನ ಮಹಾಪೂಜನನ ಒಂತೆ ಪೊರ್ತುಡೆ ನಡಪಡು ಎಡ್ಬಕ್ಕ ಮಹಾ ಅನ್ನ ಸಂತರ್ಪಣೆ ಎಲ್ಲ ಬಂಡು ಈ ಪೊರ್ತುಡು ನಿಖಲ್ ಮಾತಿರ್ಲ ಇತದ ಆ ಮಹಾಪೂಜೆಡ್ ಭಾಗವಹಿಸೋಡು ಅದೇ ರೀತಿ ಅಪ್ಪೆನ ಅನುಗ್ರಹ ಪ್ರಸಾದ ರೂಪದ ಪ್ರಸಾದ ದೇತನೊಂದು ಎಡ್ಬಕ್ಕ ಅನ್ನ ಸಂತರ್ಪಣೆ ಎಲ್ಲ ಸ್ವೀಕಾರ ಮಲ್ಪಡುದು ನಿಗಳ ಕುಡರ ಬಾರಿ ಪೊರ್ಲುಡು ಸಾಕಾರನ್ನು ಕೊರೊಂದಲೇನು ಶ್ರೀಯುತ ಸತೀಶ್ ಉಳ್ಳಾಲ್ ಈ ಊರ್ದ ಹಿರಿಯರು ಅದೇ ರೀತಿ ಈ ಊರ್ದ ಹಿರಿಯ ಕಾಂಗ್ರೆಸ್ ಮುಖಂಡರು ಮೇರೆಲ್ಲ ಈ ಪೊರ್ತುಡು ನಿಖಲ ಮಾತಿರ್ನಲ ಪರವಾದ ಅದೇ ರೀತಿ ಶ್ರೀ ಪ್ರಕಾಶ್ ಕುಂಪಲ ಮೇರ್ನ ಪರವಾದ ಬಾರಿ ಮೋಕೆಡ್ ಸಭೆಲೇಸಿಗೆ ಎದ್ಕೊಂಡೊಂದಿಲ್ಲ ನಮ್ಮ ಕಾರ್ತಿಕ್ ಮೇರು ದೇಮಲ್ತದ ಮಿತ್ತ ಮರ್ಗಿಲ್ಗೆ ಬರಡು ಕಾರ್ತಿಕ್ ಮಿತ್ತ ಮರ್ಗಿಲ್ಗೆ ಬರ್ತದೆ ನಮ್ಮ ಸತೀಶ್ ಉಳ್ಳಾಲ್ ಮೇರಿನ ಸಭೆಲೇಸಿಗೆ ಮೋಕೆಡ್ ಎದ್ಕೊಂಡೊಂದು ವಿನಯ ಮಲ್ತದ ಶ್ರೀಯುತ ಬಾಲಕೃಷ್ಣ ಸರ್ ಸರ್ಕಲ್ ಇನ್ಸ್ಪೆಕ್ಟರ್ ಉಳ್ಳಾಲ ಮೇರ್ಲ ಮಿತ್ತ ಮರ್ಗಿಲ್ಗೆ ಬರಡೊಂದು ಎರಡು ವಿನಯ ದಯವಿಟ್ಟು ಶ್ರೀಯುತ ಬಾಲಕೃಷ್ಣ ಸರ್ ಸರ್ಕಲ್ ಇನ್ಸ್ಪೆಕ್ಟರ್ ಉಳ್ಳಾಲ ಇವರನ್ನ ಕೂಡ ಪ್ರೀತಿಪೂರ್ವಕವಾಗಿ ನಿಮ್ಮೆಲ್ಲರ ಜೋರಾದ ಕೈ ಚಪ್ಪಾಳಿಯೊಂದಿಗೆ ವೇದಿಕೆ ಕಡೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ ನಮ್ಮೆಲ್ಲರ ನೆಚ್ಚಿನ ಶ್ರೀಯುತ ಬಾಲಕೃಷ್ಣ ಸರ್ ಸರ್ಕಲ್ ಇನ್ಸ್ಪೆಕ್ಟರ್ ಉಳ್ಳಾಲ ಇವರನ್ನ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಶ್ರೀಯುತ ಪ್ರಕಾಶ್ ಕುಂಪಲ ಇವರ ಪರವಾಗಿ ಕೂಡ ಸ್ವಾಗತಿಸ್ತಾ ಶ್ರೀಯುತ ಪ್ರಕಾಶ್ ಕುಂಪಲ ಇವರು ಶ್ರೀಯುತ ಬಾಲಕೃಷ್ಣ ಸರ್ ಅನ್ನ ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಮನವಿ ಶ್ರೀಯುತ ಬಾಲಕೃಷ್ಣ ಸರ್ ಇವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಅದೇ ರೀತಿ ಮಿತ್ತ ಮರ್ಗಿಲ್ಡ್ ಓಲಗಾತಿಯರು ಶ್ರೀಯುತ ಶಿವಪ್ರಸಾದ್ ಅಧ್ಯಕ್ಷರು ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನ ಟ್ರಸ್ಟ್ ಮೇರೆಲ್ಲ ಈ ಪೊರ್ತುಡು ನಿಖಲ ಮಾತಿನ ಪರವಾದ ಬರಿ ಮೋಕೆಡೆಯನ್ನು ಸಭೆಲೇಸಿಗೆ ಎದ್ಕೊಂಡೊಂದಿಲ್ಲ ಈ ಪೊರ್ತುಡು ಶ್ರೀಯುತ ಗಂಗಾಧರ್ ಸರ್ ಗಂಗಾಧರನೇ ಮಿತ್ತ ಮರ್ಗಿಲ್ಗೆ ಬರ್ತದೆ ನಮ್ಮ ಶಿವಪ್ರಸಾದ್ ಮೇರಿನ ಬರಿ ಮೋಕೆಡ್ ಸಭೆಲೇಸಿಗೆ ಎದ್ಕೊಂಡೊಂದು ವಿನಯ ಮಿತ್ತ ಮರ್ಗಿಲ್ಡುಲೇರು ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನ ಆವಡಂಡ ಆಯ್ತಾ ಬಿರವ್ ಕಂತುದೋನ ನಮ್ಮ ತಿರ್ಮೆದ ಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿನ ಪಡೆಯನಂಚಿನ ನಮ್ಮ ಕೇಸರಿ ಮಿತ್ರ ವೃಂದ ಸೇವಾ ಟ್ರಸ್ಟ್ ನೇತ ಗುರ್ಕರ್ ರಾಯ್ ನಂಚಿನ ಶ್ರೀಯುತ ಭಗವಾನ್ ದಾಸ್ ಶೆಟ್ಟಿ ಮೇರು ಈ ಪೊರ್ತುಡು ನಮ್ಮೊಟ್ಟುಗುಲೇರು ಮೇರೆನ್ ಈ ಪೊರ್ತುಡು ಬಾರಿ ಮೋಕೆಡ್ ಎದ್ಕೊಂಡೊಂದಿಲ್ಲ ದಯಮಲ್ತದ ಆದಿಶಕ್ತಿ ಕ್ರಿಕೆಟರ್ಸ್ ದ ನಿಶಾಂತ್ ಮಿತ್ತ ಮಾರ್ಗಿಲ್ಗೆ ಬರ್ತದೆ ನಮ್ಮ ಗುರ್ಕರ್ ರಾಯ್ ಬಾರಿ ಮೋಕೆಡ್ ಈ ಸಭೆಲೇಸಿಗೆ ಎದ್ಕೊಂಡೋಡು ಅದೇ ರೀತಿ ಮಿತ್ತ ಮರ್ಗಿಲ್ಡುಲೇರು ವಿದ್ಯೆಗೆ ಅತನ ಊರ್ದ ಅವ್ವ ಬೇಲೆ ಆವಡಿದ್ದನಲ್ಲ ಬಾರಿ ಮಲ್ಲ ಮಟ್ಟದ ಸಹಕಾರನ ಕೊರ್ಪುನಾರು ಅದೇ ರೀತಿ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನಡ್ಲ ಆ ನಾಗನ ಬಾರಿ ಪೊರ್ಲದ ಕಟ್ಟಿನ ನಂಗೋಸ್ಕರ ಮಲ್ತು ಕೊಡ್ತೀನಿ ಅಂಚಿನ ನಮ್ಮ ಮಾತೆರಲ್ಲ ಮೋಕೆದ ಶ್ರೀಯುತ ಜಯಂತ್ ಕೊಂಡಾಣ ಮೇರ್ಲ ಮಿತ್ತ ಮರ್ಗಿಲ್ಡುಲೇರು ಮೇರೇನು ನಿಗಲ ಮಾತೆರನ ಪರ್ವದ ಬಾರಿ ಮೋಕೆಡ್ ಎದ್ಕೊಂಡೊಂದುಲೆ ನಮ್ಮ ಕೇಸರಿ ಮಿತ್ರ ವೃಂದದ ನವೀನ್ ಸೈಟ್ ಮೇರ್ ಮಿತ್ತ ಮರ್ಗಿಲ್ಗೆ ಬರ್ತದೆ ನಮ್ಮ ಜಯಂತ್ ಕೊಂಡಾಣ ಮೇರೇನು ಮೋಕೆಡ್ ಸಭೆಲೇಸಿಗೆ ಎದ್ಕೊಂಡೊಂದು ವಿನಯ ಗುಡಂಜಿ ಬಿನ್ನೆರಾದು ಮಿತ್ತ ಮರ್ಗಿಳ್ಳುಲೇರು ನಮ್ಮನೆ ಊರ್ದಾರು ದೂರದ ಮಸ್ಕತ್ತು ಇತ್ತನಲ್ಲ ಅಲ್ಪಲ ಒಂಜಾತ್ ಬಿಲ್ಲವ ಸಮುದಾಯದ ಬೊಟ್ಟುಗು ಸೇರೊಂದು ಬಾರಿ ಮಲ್ಲ ಮಟ್ಟದ ಕೂಟನ ಕಟ್ಟೊಂದು ಅಲ್ಪ ಬಾರಿ ಪೊರ್ಲದ ಸಮಾಜ ಸೇವೆಯನ್ನು ಮಲ್ತೊಂದು ಊರುಗಳ ಬೋಡೈನಂಚಿನ ಮಾತ ಸಹಕಾರಲ್ಲ ಕೊರೊಂದು ಪುನಂಚಿನ ನಮ್ಮ ಮೋಕೆದ ಶಿವಪ್ರಕಾಶ್ ಕುಂಪಲ ಮೇರ್ಲ ಮಿತ್ತ ಮರ್ಗಿಳ್ಳುಲೇರು ಮೇರೆಲ್ಲ ನಿಗಲ ಮಾತೇನಲ್ಲ ಪರವಾದ ಬಾರಿ ಮೋಕೆಡ್ ಸಭೆಲೇಸಿಗೆ ಎದ್ಕೊಂಡೊಂದಿಲ್ಲ ಮೇರೆಗೆ ನಮ್ಮ ನಾಗರಾಜ್ ತೇಮಲ್ತದ ಮಿತ್ತ ಮರ್ಗಿಲ್ಗೆ ಬರ್ತದೆ ಮೋಕೆಡ್ ಎದ್ಕೊಂಡೊಂದು ವಿನಯ ಮಿತ್ತ ಮರ್ಗಿಲ್ಡ್ ಈ ಪೊರ್ತುಡು ನಮ್ಮೊಟ್ಟುಗುಲ್ಲೇರು ಗಣೇಶ್ ಕೆ ಎನ್
ಇತ್ತೆ ನಮ್ಮ ಹಿಡಿದು ಮಾನಾದಿಗೆ ದೆತ್ತೊಂದಿನಾರು ಅಂಚನೆ ಅಪ್ಪ ಆದಿಶಕ್ತಿ ಚಾಮುಂಡೇಶ್ವರಿನ ಸೇವೆನು ಬಾರಿ ಪೊರ್ಲುಡು ಮಲ್ತಿದ್ನಾರು ಮೇರೆಲ್ಲ ಈ ಪೊರ್ತುಡು ಈ ಸಭೆಲೇಸಿಗೆ ಬಾರಿ ಮೋಕೆಡು ಎದ್ಕೊಂಡೊಂದಿಲ್ಲ ಈ ಪೊರ್ತುಡು ದಯಮಲ್ತದು ರವಿ ಪ್ರಸಾದ್ ಮಿತ್ತ ಚಾವಡಿಗೆ ಬರ್ತದು ನಮ್ಮ ಗಣೇಶ್ ಕೆ ಎನ್ ಮೇರೆನು ಬಾರಿ ಮೋಕೆಡು ಎದ್ಕೊಂಡು ವಿನಯ ಬಾರಿ ಮೋಕೆಡು ಎದ್ಕೊಂಡು ವಿನಯ ಬಂದಲೆ ಅಕ್ಕೇರಿಗೆ ಪುದರ್ಲೆ ಎತ್ತಿತ್ತನಲ್ಲ ಊರುಡು ಇತ್ತೆ ಸುರುತ್ತಾದಕ್ಕೆ ಏನೊಂದು ಉಪನಂಚಿನ ಪುದರ್ ನಮ್ಮ ಶ್ರೀ ಪ್ರಕಾಶ್ ಕುಂಪಲ ಮೆರೆದು ಲೇಸ್ ನಡತೊಂದು ಉಪನಂಚಿನ ಕಾರಣವಾದ ಅರೇನು ಎಂಗಲ್ ಅಕ್ಕೇರಿಗೆ ಲೆತ್ತೊಂದಿಲ್ಲ ಅಂಡ ಅಕ್ಕೇರಿಗೆ ಲೆತ್ತೊಂದಿತ್ತನಲ್ಲ ನನ್ನ ದುಂಬಾತಗಳ ಬಾರಿ ಪೊರ್ಲುದ ಸೇವೆನ ಮಲ್ಪನಂಚಿನ ಅವಕಾಶನ ನಮ್ಮ ಅಪ್ಪ ಆದಿಶಕ್ತಿ ಚಾಮುಂಡೇಶ್ವರಿ ದೇವರಿ ಇರಿಗೆ ಒದಗಾದು ಕೊರಡು ಆಯ್ತು ಹೊರಟು ಬಂದಲೆ ಇನಿತ ದಿನಕಾನಗ ಗೊಬ್ಬುದ ಪಂತಡು ನಮ್ಮ ಕುಂಪಲದ ಪುದರ್ ಬಾರಿ ಮಲ್ಲ ಮಟ್ಟಡು ಏನೊಂದು ಬರಡಂಡ ಐಕ್ ಮೂಲ ಕಾರಣ ಏನಂಚಿನ ನಮ್ಮ ಪ್ರಕಾಶ್ ಕುಂಪಲ ಅರೆಗು ಒಂಜಿ ಜೋರೇನ ಕೈತಾಟಿದ ಸ್ವರ ಬರಡು ಕ್ರಿಕೆಟ್ ದ ಗೊಬ್ಬ ಅದು ಪಡು ಅತ್ನ ನಮ್ಮ ಮಣ್ಣದ ಗೊಬ್ಬ ಏನಂಚಿನ ಕಬಡ್ಡಿದ ಪಂತೋಡ್ಲ ಬಾರಿ ಮಲ್ಲ ಮಟ್ಟಡು ಅರ್ನ ಕೂಟನ ಸಜ್ಜು ಮಲ್ತದ ಪ್ರಕಾಶ್ ವಾರಿಯರ್ಸ್ ಪುದರ್ಡು ಗೆಂದಾದು ಆ ಮೆರವಣಿಗೆ ನಮ್ಮ ಬೈಪಾಸ್ ಹಿಡಿದು ನಮ್ಮ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನ ಮತ್ತ ಬರ್ಪುನಂಚಿನ ಅವೊಂಜಿ ಇನಾಮದ ಪೊರ್ಲೆ ತುಯ್ಯರೆ ನಂಗೆ ಬಾರಿ ಆಸೆ ಆಪುಂಡು ನನಾತ್ ಅಂಚಿನ ಅವೊಂಜಿ ಪೊರ್ಲುನು ತೂಯಿಪುನಂಚಿನ ಅವಕಾಶ ನಮಕ್ ಒದಗಾದು ಬರಡು ಪಂಡದು ಪ್ರಕಾಶ್ ಕುಂಪಲ ಮೇರೇನು ಕೊಡರ ನಿಗಲ ಮಾತನ್ನ ಪರ್ವದು ಬಾರಿ ಮೋಕೆಡಿ ಸಭೆಲೇಸಿಗೆ ಎದುಕೊಂಡೊಂದಿಲ್ಲ ಮೋಕಿದ ಲೆತ್ತಿ ಲೆಪ್ಪುಗು ಬೈದಿನಂಚಿನ ಮಾತ ಬಿನ್ನೆರೇನು ಬಾರಿ ಮೋಕೆಡಿ ಸಭೆಲೇಸಿಗೆ ಎದುಕೊಂಡ ಅವಿ ರೀತಿ ಈ ಪೊರ್ಲಕಂಡದ ಪ್ರಕಾಶ್ ಕುಂಕ ಪ್ರಕಾಶ್ ವಾರಿಯರ್ಸ್ ಈ ಮೂಜಿಕೂಟದ ಪರವಾದ್ಲ ಬತ್ತು ಸೇರಿದಿನಂಚಿನ ನಿಕ್ಲಿದ ಮಾತೆರೆಲ್ಲ ಎಂಗ್ಲು ಬಾರಿ ಮೋಕೆಡು ಈ ಸಭೆಲೇಸಿಗೆ ಎದುಕೊಂಡೊಂದಿಲ್ಲ ಅವಿ ರೀತಿ ಬತ್ತು ಸೇರಿದಿನಂಚಿನ ಮಾಧ್ಯಮ ಮಿತ್ರರಾದಪ್ಪು ಅವಿ ರೀತಿ ನಮ್ಮ ಹಿತೈಷಿ ಬಂದುಲೆಲ್ಲ ಈ ಪೊರ್ತುಡು ಬಾರಿ ಮೋಕೆಡು ಸಭೆಲೇಸಿಗೆ ಎದುಕೊಂಡೊಂದು ಸಭೆಲೇಸನು ದುಂಬುಕೊನೊಂದಿಲ್ಲ ಸಭೆಲೇಸದ ದುಂಬಾತಿಗೆ ಮೋಕೆದ ಪಾತೆರೆ ನಮ್ಮ ಬಿನ್ನೆರೆಡ್ದು ನಡಪುಡು ಅಂಚಾದು ಸುರುಕಾದ ಯಾನು ಬಾರಿ ಮೋಕೆಡು ಈ ಸಭೆಲೇಸದ ಪಾತ್ರದ ಕಟ್ಟಿಗೆ ಎದುಕೊಂಡೊಂದಿಲ್ಲ ಶ್ರೀಯುತ ಸುರೇಶ್ ಭಟ್ನಾಗರ್ ಧಾರ್ಮಿಕ ಪರಿಷತ್ ಸದಸ್ಯರು ಕುಡ್ಲ ಹೆಡ್ಡೆ ಕಾರ್ಯಕ್ರಮ ನಿಜವಾದಲ ನಮ್ಮ ದೇವಸ್ಥಾನ ಆಪನಂಚಿನ ಬ್ರಹ್ಮಕಲಶ ಆಪನಂಚಿನ ಅಪಗ ಉದ್ಘಾಟನೆ ಆಯರೆ ಒಂಜಿ ಆಲೋಚನೆ ಮಾಡ್ತದೆ ಇತ್ತಿನಂಚಿನ ಪುರ್ತು ಆಂಡಲ ಐಕ್ ಪೊರ್ತುಡು ಬಾಕಿದ ಕೆಲಸ ಪೂರ ಉಪ್ಪುನಾಗ ಪ್ರಕಾಶ್ ಕುಂಪಲ್ರು ಬಾಕಿದ ವ್ಯವಸ್ಥೆ ಪೂರ ಉಪ್ಪುನಾಗ ಅವಳು ಇನಿ ಉದ್ಘಾಟನೆಗೆ ಬೈದಿಲೆಲ್ಲ ನಿಜವಾದಲ್ಲ ಎಡ್ಡೆ ಕೆಲಸ ದಾಯಪನ್ನಾಗ ಆನಿ ಉದ್ಘಾಟನೆ ಆಗ್ತದ ನಾವು ದೇವಸ್ಥಾನದ ಒಂಜಿ ವಿಜೃಂಭಣೆಯಿಂದ ಒಟ್ಟಿಗೆ ಸೇರ್ತು ಹೋತು ಇನಿ ಒಂಜಿ ಪ್ರತ್ಯೇಕವಾದ ಇನ್ನೊಂದು ಕಾರ್ಯಕ್ರಮ ಅಪ್ಪನ ಚಾಮುಂಡೇಶ್ವರಿಗೆ ಇನ್ನೊಂದು ಕಾರ್ಯಕ್ರಮ ಆಡು ನಿಜವಾದ ಬ್ರಹ್ಮಕಲಶ ಆದ ನಡುಟು ಬೇತೆ ಬೇತೆ ಕಾರ್ಯಕ್ರಮ ಅಪ್ಪೆ ಮಲ್ತೊಂದು ಪುನಾಂಡ ನಿಜವಾದಲ್ಲ ಈ ಭಾಗ ನಿಜವಾದಲ್ಲ ಒಂಜಿ ಪುಣ್ಯವಂತ ಒಂಜಿ ಭಾಗ್ಯ ಅಂತ ಬಣ್ಣದು ದಾನಪನ್ನಾಗ ಅಪ್ಪನ ದೇವಸ್ಥಾನ ಯಾಪ ಮೂಲು ಬ್ರಹ್ಮಕಲಶ ಆಂಡ ನನ್ನ ಇತ್ತೆ ಶಾಸಕರ ಲೆಕ್ಕನೆ ಊರದಕ್ಕೂ ಸೇರಿದು ನಾನೊಂಜಿ ಇತ್ತೆ ಕುಂಪಲ ಶಾಲೆದ ಒಂಜಿ ಬ್ರಹ್ಮಕಲಶ ಆಪುಂಡು ಅವಲ ಈ ಭಾಗದ ಒಂಜಿ ನಿಜವಾದಲ ಅವು ಒಂಜಿ ಪೂರೈಕಲಂದಕ್ಕೆ ಅಪ್ಪನೇ ಕಾರಣ ನಿಜವಾದ ಆ ದೇವಸ್ಥಾನ ಯಾಪ ಆಂಡ ನನ್ನ ಈ ಭಾಗ ನಿಜವಾದ ನೂದೇಕ್ ನೂದು ಅವು ಪೂರ್ಣ ಅಭಿವೃದ್ಧಿ ಆಪುಂಡು ದಾಯಪನ್ನಾಗ ಅವು ಇಡಗಿ ಏರು ಬರ್ಪೇರು ಅಕ್ಲಕ್ಕಲ ಒಂಜಿ ನೆಟ್ಟು ಒಂಜೇನು ಅಕ್ಲು ಘೋಷಣೆ ಮಲ್ಪನಾಗ ನಿಜವಾದಲ ಅವು ಅಪ್ಪನೇನೆ ಒಂಜಿ ಆ ಒಂಜಿ ಧಾರ್ಮಿಕದ ಒಂಜಿ ಐತೆ ಶಕ್ತಿ ಉಂಡು ಪನ್ಪುನೈಕ್ ಸಂಶಯ ಇಜ್ಜಿ ಅಂಚನೆ ನೀ ಉದ್ಘಾಟನೆ ಆತಿನ ದ್ವಾರ ಉದ್ಘಾಟನೆ ಆತಿನ ಅಪ್ಪೆ ನಿಜವಾದಲ ಆ ಪ್ರಕಾಶ್ ಕುಂಪಲ್ನ ಕುಟುಂಬಗಳ ಆ ಅಪ್ಪೆ ಚಾಮುಂಡೇಶ್ವರಿ ಪೂರ್ಣ ಪ್ರಮಾಣದ ರಕ್ಷಣೆಲ ಆಶೀರ್ವಾದ ಮಲ್ಪಾಡು ಪಂಡದ ಅಪ್ಪೆನ ನಟ್ಟೊಂದು ಈ ಸೇರ್ದಿನಕ್ಲ ಭಕ್ತಾದಿನಕ್ಲಿಗೆ ಪೂರ ಇಲ್ಲ ಅಪ್ಪೆನ ಚಾಮುಂಡೇಶ್ವರಿನ ಪೂರ ಅನುಗ್ರಹ ಪೂರ್ಣ ಅನುಗ್ರಹ ಉಪ್ಪಡು ಅಂಚನೆ ನಿಖಲು ಒವ್ವೇ ರಾಜಕೀಯ ಒವ್ವೇ ವಿವಿಧ ಗುಂಪುದ ಭಿನ್ನ ಮತ ನಂಗೆ ಬೊರ್ಚಿ ನಮ್ಮ ಅಪ್ಪನ ಸೇವೆ ಮಲ್ಪನಾಗ ಒಂಜೇ ಅಪ್ಪೆ ಜೋಕಲ್ ಲೆಕ್ಕ ಮೂಲು ಪೂರೆರ್ಲ ಸೇವೆ ಮಲ್ಪುಗ ಪೂರೆರ್ಲ ಸೇರ್ದು ಒಂಜೇ ಅಪ್ಪೆ ಜೋಕಲ್ ಲೆಕ್ಕ ಈ ಗುಂಪಲ ಬಾಗಡು ಒಂಜಿ ಪೂರೆರ್ಲ ನಂಕೊಂಜಿ ಪೂರ ತಿಕ್ಕಿಡ್ಲ ನಂಗೆ ಇದಕ್ಕೆ ಕೈ ತೋಜಪ್ಪ ಅವನ ಅಂಚಿನ ಒಂಜಿ ಕೆಲಸ ನಮ್ಮ ಮಲ್ಪುಗ ಕುಂಪಲ ದಕ್ಕದು ಮೂಲ ನಂಗೆ ದಾಲ ಭೇದ ಭಾವ ಪೊರ್ಚಿ ನಮ್ಮ ಧಾರ್ಮಿಕ ಕ್ಷೇತ್ರನು ಆಯ್ನಾತು ಪೂರೆರ್ಲ ಕೈ ಜೋಡಿಸೋದು ಎಡ್ಡೆ ರೀತಿಲಿ ನಡಪಾಗ ಪೂರೆರ್ಲ ದೇವೇರ್ನ ಆಶೀರ್ವಾದ ನಂಗೆ ತಿಕ್ಕಡು ಪಂಡದು ನಮ್ಮ ಶಾಸಕರ ಪನ್ ಲೆಕ್ಕನೆ ನಮ್ಮ ಜೋಕಲ್ನ ಅಭಿವೃದ್ಧಿ ಬೊಕ್ಕ ಜೋಕಲ್ನ ಶಿಕ್ಷಣ ಜೋಕಲ್ನ ನೇಕು
ಮಹತ್ವ ಕೊರ್ಲೆ ದಾಯ ಪನ್ನಗ ಅವು ಮಹತ್ವ ಕೊರ್ಡ ಪೂರ ನಮಕ್ ಪೂರ ವ್ಯವಸ್ಥೆ ಎಲ್ಲ ಸರಿ ಆಪು ನಿಜವಾದ್ಲ ಅವು ಎಡ್ಡೆ ಪಾತೆರ ಆ ಪಾತೆರ ನಮ್ಮ ರಾಜಕೀಯವಾದತ್ತು ಹೂವು ಆದ್ಲ ದೇತನ వచ్చి ನಮ್ಮ ನಿಜವಾದ್ಲ ನಮ್ಮ ಒಂಜಿ ನಮ್ಮ ಭವಿಷ್ಯದ ಮಿತ್ತು ನಮ್ಮ ದೇತನಗ ಪಂಡದು ಪನೊಂದು ಅಪ್ಪೆ ಚಾಮುಂಡೇಶ್ವರನ ಅನುಗ್ರಹ ಪೂರೈಗಳು ಪಡು ವೇದಿಕೆ ಇತ್ತಿನಕ್ಲಿಗ್ಲ ನನ್ನಲ ಮೂಲು ಬತ್ತದ ಕೆಲಸ ಮಲ್ಪನಂಚಿನ ಅಪ್ಪೆನ ಆ ಆಶೀರ್ವಾದ ತಿಕ್ಕಾಡು ಪಂಡದು ಪೂರೈಗಳ ನಮಸ್ಕಾರ ಮಲ್ತುಂಡು ಎಲ್ಲ ಪಾತೆರ ಮುಗ್ಪುರ ಉಡರ ಬರಿ ಮೋಕೆಡು ಎದುಕರೊಂದುಲೆ ಶ್ರೀ ಶಶಾಂಕೆ ದೇವಲ್ತದು ಶಶಾಂಕೆ ಮಿತ್ತ ಮಾರ್ಗಿಲ್ಗೆ ಬರಡು 536 ಅಂಕ ಅದೇ ರೀತಿ ಸಮೃದ್ಧಿ 523 ಅಂಕ ಇರ್ಲ ಮಿತ್ತ ಮಾರ್ಗಿಲ್ಗೆ ಬರಡು ಐತ ಒಟ್ಟುಗು ದೀಕ್ಷಾ 511 ಅಂಕ ಮೇರ್ಲ ಮಿತ್ತ ಮಾರ್ಗಿಲ್ಗೆ ಬರಡು ನಿಗಲ ಚೋರೈನ ಕೈತಾಟಿದ ಸ್ವರಟು ಮೂಜಿ ಕಲ್ಪಾರ್ತಿಲೇನು ನಮ್ಮ ಬಾರಿ ಪೊರ್ಲ ಕಂಟದ ಶ್ರೀ ಸಿಂಗಾರಡು ಐತಾತಿನಂಚಿನ ಮಿತ್ತ ಮಾರ್ಗಿಲ್ಗೆ ಬಾರಿ ಮೋಕೆಡು ಎದುಕರೊಂದುಲೆ ಶಶಾಂಕೆ ಸಮೃದ್ಧಿ ಪಕ್ಕ ದೀಕ್ಷಾ ನಮ್ಮ ಪೆರ್ಮೆದ ಸರ್ಕಾರಿ ಪ್ರೌಢಶಾಲೆ ಕುಂಪಲಡು ಕಲ್ತದು ಇನಿ ನಮ್ಮ ಊರಿಗೂ ಮಾತ್ರ ತಂದೆ ಇಡೀ ಜಿಲ್ಲೆಗೆ ಪುದರನ ಕನೈದಿನಂಚಿನ ನಮ್ಮ ಊರದ ಬಾರಿ ಪೆರ್ಮೆದ ಕಲ್ಪಾರ್ತಿಲು ಶಶಾಂಕೆ ಸಮೃದ್ಧಿ ಬೊಕ್ಕ ದೀಕ್ಷಾ ಅದೇ ರೀತಿ ಸೇರ್ದಿಂಚಿ ಪೆರ್ಮೆದ ಬಿನ್ನೆರಡು ನಕಲದಲ್ಲ ಭಿನ್ನಯ ದೇವಲ್ದು ನಿಗಲ್ ಮಾತೆರ್ಲ ಒಟ್ಟು ಸೇರಿದು ನಮ್ಮ ಮೂಜಿ ಜೋಕ್ಲೆಗೆ ಮನಾದಿಗೆ ಮಲ್ಪಡು ಮಿತ್ತ ಮಾರ್ಗೆಲ್ ಉಪ್ಪನಂಚಿನ ಶ್ರೀತ ಬಾಲಕೃಷ್ಣ ಸರ್ ಮೇರುಲೇರು ಎರಡ ಸುರುತಾದ ಭಿನ್ನಯ ಮಲ್ತದಲ್ಲ ದಯಮಲ್ತದ ಬಾಲಕೃಷ್ಣ ಸರ್ ನಮ್ಮ ವಿದ್ಯಾರ್ಥಿಗಳಿಗೆ ತಾವು ಸನ್ಮಾನವನ್ನು ಮಾಡಬೇಕು ನಮ್ಮ ಸರ್ಕಾರಿ ಪ್ರೌಢಶಾಲೆ ಕುಂಪಲದಲ್ಲಿ ಕಲಿತು ಈಗಾಗಲೇ 100% ಫಲಿತಾಂಶದೊಂದಿಗೆ ಜೋರದ ಕೈ ಚಾಪಳೆ ಬರಲಿ. ಈಗಾಗಲೇ ಸನ್ಮಾನವನ್ನ ಸ್ವೀಕರಿಸುತ್ತಿರುವವರು ಶಶಾಂಕೆ, ಅದೇ ರೀತಿ ಇನ್ನಿಬ್ಬರು ವಿದ್ಯಾರ್ಥಿಗಳಾದಂತಹ ಸಮೃದ್ಧಿ ಮತ್ತು ದೀಕ್ಷಾ ಇವರನ್ನು ಕೂಡ ಸನ್ಮಾನಿಸಿ ಗೌರವಿಸಿ ಪ್ರಕಾಶ್ ಕುಂಪಲ ಸಾಹಿತ್ಯದಲ್ಲಿ ಅಭಿನಂದನಾ ಪತ್ರದ ಜೊತೆಗೆ ಅವರಿಗೆ ಸನ್ಮಾನವನ್ನ ಸಲ್ಲಿಸ್ತಾ ಇದ್ದೇವೆ. ಬಂದಲೆ ಜೋರೈನ ಕೈತಾಟಿದ ಸ್ವರ ಕೊರ್ಲೆ ಪ್ರಕಾಶ್ ಕುಂಪಲ ಅವರನ್ನ ಸಾರಥ್ಯದ ನಡತೊಂದು ನಂಚಿನ ನಮ್ಮ ಕುಂಪಲ ಶಾಲೆಡ್ ಕಲ್ತದು ಇನಿ ಪುಗಾರ್ತಿಯನ್ನು ಪಡೆಯನಂಚಿನ ಕಲ್ಪಾರ್ತಿಲೆಗೆ ಕೊರ್ಪನಂಚಿನ ಮಾನಾದಿಗೆ ಸೇರ್ದಿಂಚಿ ಪೆರ್ಮೆದ ಬಿನ್ನಿರ್ನ ಒಟ್ಟು ಸೇರಿಗೆ ನಡತೊಂದುಂಡು ಬಾರಿ ಪೊರ್ಲದ ಮಿತ್ತ ಮರ್ಗಿಲ್ಡ್ ನಮ್ಮ ಕಲ್ಪಾರ್ತಿಲೆಗೆ ಕೊರ್ಪನಂಚಿನ ಪ್ರೋತ್ಸಾಹ ಅಭಿನಂದನಾ ಪತ್ರದ ಒಟ್ಟುಗು ಮಾನಾದಿಗೆ ನಮ್ಮ ಮಲ್ತೊಂದುಲ್ಲ ಮಾನಾದಿಗೆದ ಒಟ್ಟುಡು ನಮ್ಮ ಸನ್ಮಾನ ತಮ್ಮನ ಬಲ್ಮನಡು ಅಕಲ ಮಟ್ಟೆಲ್ದಿಂದ ನಂಚಿನ ಬಾರಿ ಪೊರ್ಲ ಕಂಠದ ಕಜ್ಜುನು ನಮ್ಮ ಪ್ರಕಾಶ್ ಕುಂಪಲ ಮಲ್ತೊಂದುಲೇರು. ಜೋರದ ಕೈತಾಟಿದ ಸ್ವರ ಬರಲು ಬಂದಲೆ ಮಿತ ಮರ್ಗಿಲ್ಡೋಲೇರು ಶಶಾಂಕೆ ಸಮೃದ್ಧಿ ಬೊಕ್ಕ ದೀಕ್ಷಾ ನಮ್ಮ ಕುಂಪಲ ಶಾಲೆಡು 530 523 ಬೊಕ್ಕ 511 ಅಂಕನ ಪಡೆ ಒಂದು ಸಾಧನೆಯನ್ನು ಮಲ್ತದು ಇನಿತ ಪೊರ್ತುಗು ನಮ್ಮದು ಮಾನಾದಿಗೆನ ದೆತೊಂದು ಉಪನಂಚಿನ ಜೋಕ್ಲೆಗೆ ಕುಡರ ಸೊಲ್ಮೆನ ಸಂದಾಯಿತ ಮಲ್ತೊಂದುಲ್ಲ ಅದೇ ರೀತಿ ಮಾನಾದಿಗೆನ ಮಲ್ತಿನಂಚಿನ ನಮ್ಮ ಮೊದಲಿಗೆ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನ ಆದಿಶಕ್ತಿ ಚಾಮುಂಡೇಶ್ವರಿಯ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತೇನು ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮ ಕುಂಪಲ ಗ್ರಾಮದಲ್ಲಿ ಹಿಂದೆ ಸುಮಾರು 3-4 ತಿಂಗಳಿಂದೆ ಬ್ರಹ್ಮಕಲಶೋತ್ಸವವನ್ನು ಚಾಮುಂಡೇಶ್ವರಿಯ ಬ್ರಹ್ಮಕಲಶೋತ್ಸವವನ್ನು ಭಾಳ ಅದ್ಧೂರಿಯಾಗಿ ಭಾಳ ಒಂದು ಶ್ರದ್ಧಾಭಕ್ತಿಯಿಂದ ಕಾರ್ಯಕ್ರಮ ಆಯೋಜಿಸಿದ್ರಿ. ಅದು ಭಾಳ ಯಶಸ್ವಿಯಾಗಿ ನಡೆದು ಭಕ್ತ ಬಂದವರಿಗೆ ಚಾಮುಂಡೇಶ್ವರಿ ಆಶೀರ್ವಾದ ಸಿಕ್ಕಿದೆ ಅಂತ ನಾನಾದರೂ ಭಾವಿಸ್ತೀನಿ. ಅದೇ ರೀತಿ ಇವತ್ತು ಇದೊಂದೊಂದು ಐತಿಹಾಸಿಕ ಘಟನೆ. ಇವತ್ತು ಈ ಕಾರ್ಯಕ್ರಮ ನೋಡಿದರೆ ಭಾಳ ಸಂತೋಷ ಆಗ್ತದೆ. ಯಾಕಂದರೆ ಇವತ್ತು ಮಹಾದ್ವಾರನ ತಾಯಿ ಚಾಮುಂಡೇಶ್ವರಿಯ ಪಾದಕಮಲಗಳಿಗೆ ನೀವು ಅರ್ಪಿಸಿದಕ್ಕೆ ಹಲವಾರು ಕೈಗಳು ಇದಕ್ಕೆ ಕೈ ಜೋಡಿಸಿದ್ದಾವೆ. ಆದರೆ ವಿಶೇಷವಾಗಿ ನಮ್ಮ ಸ್ನೇಹಿತರು ಹಾಗೂ ನನ್ನ ಗೆಳೆಯರಾದಂಥ ನಮ್ಮ ಪ್ರಕಾಶ್ ಕುಂಪಲ್ ಅವರು ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರು ಇವತ್ತು ಅವ್ರ ತಂದೆ ತಾಯಿಗೆ ಒಂದು ಸಂತೋಷದ ದಿನ ಅಂತ ನಾನಾದರೂ ಭಾವಿಸ್ತೀನಿ. ಯಾವುದೇ ಮಕ್ಕಳು ಈ ಥರ ಒಂದು ಊರಿಗೆ ಎತ್ತು ನಾಡಿಗೆ ಎತ್ತ ಒಂದು ಸುತ್ತಮುತ್ತ ಬಂಧು ಬಳಗಕ್ಕೆ ಈ ರೀತಿ ಒಂದು ಸೇವಾ ಮನೋಭಾವ ಇಟ್ಟರೆ ಮಾತ್ರ ಅವ್ರ ತಂದೆ ತಾಯಿಗೆ ಪರಿಪೂರ್ಣವಾದಂಥ ಸಂತೋಷ ಆಗ್ತದೆ. ಇವತ್ತು ಪ್ರಕಾಶ್ ಅವರೇ, ನಿಮ್ಮ ತಂದೆ ತಾಯಿಯವರು ಸಂಪೂರ್ಣವಾದಂಥ ನಿಮ್ಮ ಮೇಲೆ ಆಶೀರ್ವಾದ ಮತ್ತು ಅವರಿಗೆ ಇಂಥ ಮಗನ ಎತ್ತಿದೆಯಲ್ಲಪ್ಪ ಅನ್ನೋ ಒಂದು ದೊಡ್ಡ ಒಂದು ಒಂದು ಗೌರವ ತಂದುಕೊಟ್ಟಿದ್ದೀರಿ. ಈ ಪ್ರಕಾಶ್ ಕುಂಪಲ್ ಅಂತ ಮನಸ್ಥಿತಿ ಅಂತ ಮಕ್ಕಳುಗಳು ಬೇಕು ಈ ಸಮಾಜಕ್ಕೆ ಅಂತ ನಾನಾದರೂ ಭಾವಿಸ್ತೀನಿ. ನೋಡಿ, ಇವತ್ತು ಈ ಕಾರ್ಯಕ್ರಮ ಸೂಕ್ಷ್ಮವಾಗಿ ಗಮನಿಸ್ದೆ ಶಿಕ್ಷಣ ಮತ್ತು ಸಂಸ್ಕಾರ ಎರಡೂ ಈ ಕಾರ್ಯಕ್ರಮದಲ್ಲಿ ನೋಡಿದೆ. ಇವತ್ತು ಹಣ ಇದ್ದರೆ ಏನೂ ಆಗಲ್ಲ. ಇವತ್ತು ಹಣ ಇದ್ದು ಶಿಕ್ಷಣ ಇಲ್ದಲೆ ಸಂಸ್ಕಾರ ಇಲ್ದಲೆ ನೀವು ಟಿವಿಲಿ ನೋಡ್ತಾ ಇದ್ದೀರಿ. ಶಿಕ್ಷಣ ಕಡಿಮೆ ಇದ್ದನು ಸಂಸ್ಕಾರ ಇಲ್ದನು ಬರೀ ಜೈಲ್ಗೆ ಹೋಗೋವಂಥ ಗಿರಾಕಿಗಳೇ ಜಾಸ್ತಿ ಆಗ್ತಾವ್ರೆ.
ಹಣ ಸಂಪಾದನೆ ಜೊತೆಗೆ ಶಿಕ್ಷಣನೂ ಇರಬೇಕು, ಸಂಸ್ಕಾರನೂ ಇರಬೇಕು. ಇವತ್ತು ಶಿಕ್ಷಣ ವಿದ್ಯಾರ್ಥಿಗಳನ್ನ ಕರೆದು ಸನ್ಮಾನಿಸಿ ವಿದ್ಯಾಭ್ಯಾಸ ಮಾಡಿ ಅಂತ ಒಂದು ಸಂಕೇತವನ್ನು ತೋರಿಸಿದ್ರಿ. ಹಾಗೆ ನಮ್ಮ ಪ್ರಕಾಶ್ ಕುಂಪಲ್ನಂತ ಒಂದು ಶಿಕ್ಷಣ ಮತ್ತು ಸಂಸ್ಕಾರ, ಒಂದು ಹಣ ಸಂಪಾದನೆ ಮಾಡಿರೋ ವ್ಯಕ್ತಿ ಒಂದು ಸಂಸ್ಕಾರ ಯಾವ ರೀತಿ ಮಾಡಬೇಕು, ಊರಿಗೆ ಸಹಾಯ ಮಾಡುವಂಥದ್ದು, ಮತ್ತೆ ನೆರೆಹೊರೆಯವರಿಗೆ ಒಂದು ಸಹಾಯ ಮಾಡುವಂಥದ್ದು, ಊರಿನ ಒಂದು ಸಂಸ್ಕೃತಿ, ಒಂದು ಊರಿನ ಪ್ರತಿಯೊಂದು ಊರಿನ ಒಂದು ಸಂಸ್ಕೃತಿ ಇರ್ತದೆ, ಒಂದು ಧರ್ಮ ಇರ್ತದೆ. ಆ ಧರ್ಮ ಬೆಳವಣಿಗೆ ಆ ರೀತಿ ಮಾಡುವಂಥದ್ದನ್ನ ನಮ್ಮ ಕುಂಪಲ್ ಅವರು ಮಾದರಿಯಾಗಿ ತೋರಿಸಿದ್ದಾರೆ. ಆ ರೀತಿ ನಾವು ಪ್ರತಿಯೊಬ್ಬರು ಕುಂಪಲ್ ಅವರ ಒಂದು ಅನುಕರಣೆಯನ್ನು ನಾವು ಮಾಡಿ ಊರಿನ ನಾವು ಬೇರೆ ಬೇರೆ ಊರಿಂದ ಬಂದಿರ್ತೀವಿ. ನಮ್ಮೂರಲ್ಲೂ ಸಾಕಷ್ಟು ತೊಂದರೆಗಳು ಇರ್ತವೆ, ನಮ್ಮೂರಲ್ಲೂ ಹಲವಾರು ದೇವಸ್ಥಾನ ಇರ್ತವೆ. ನಾವು ಕಣ್ಣಾರೆ ನೋಡಿದ್ರು ಸುಮ್ಮನೆ ಇರ್ತೀವಿ, ನಮ್ದು ದುಡ್ಡು ಇರುತ್ತೆ, ಮಾಡಕ್ಕೆ ಮನಸ್ಸಿರಲ್ಲ. ದಯಮಾಡಿ ಆ ಮನಸ್ಸಿನ ಸ್ಥಿತಿಯನ್ನು ನಾವು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ವಿಶೇಷವಾಗಿ ಎಲ್ಲರನ್ನು ಕರೆಸಿ ಒಂದು ಗೌರವಿತವಾದಂಥ ಒಂದು ಸಮಾರಂಭ ಮಾಡಿ ಹಲವಾರು ಜನಗಳಿಗೆ ಒಂದು ಒಳ್ಳೆ ಒಂದು ಚಾಮುಂಡೇಶ್ವರಿ ಆಶೀರ್ವಾದವನ್ನು ತಾವು ನೀಡಿದ್ದೀರ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದಂಥ ಎಲ್ಲ ಭಕ್ತವೃಂದದವರಿಗೆ ಒಳ್ಳೆಯದಾಗಲಿ. ವಿಶೇಷವಾಗಿ ಪ್ರಕಾಶ್ ಕುಂಪಲ್ ಅವರು ಈ ಥರ ಕಾರ್ಯಕ್ರಮಗಳನ್ನು ಹೆಚ್ಚು ಮಾಡಲಿ, ಅವ್ರ ಶಕ್ತಿ ಕೊಡಲಿ, ಅವ್ರ ಕುಟುಂಬಕ್ಕೆ ಶಕ್ತಿ ಕೊಡಲಿ, ಅವ್ರ ಮಕ್ಕಳು ಮರಿಗಳಿಗೆಲ್ಲ ಚಾಮುಂಡೇಶ್ವರಿ ಆಶೀರ್ವಾದ ಮಾಡಲಿ ಅಂತ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಇಲ್ಲಿ ಬಂದಿರುವಂಥ ಎಲ್ಲ ಆದಿಶಕ್ತಿ ತಾಯಿ ಚಾಮುಂಡೇಶ್ವರಿ ಅವರ ಭಕ್ತವೃಂದವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಜೈ ಹಿಂದ್. ಮಾಡಿದಂತಹ ನಮ್ಮೆಲ್ಲರ ನೆಚ್ಚಿನ ಶ್ರೀಯುತ ಬಾಲಕೃಷ್ಣ ಸರ್, ಸರ್ಕಲ್ ಇನ್ಸ್ಪೆಕ್ಟರ್ ಉಳ್ಳಾಲ, ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸುವ ಮೊದಲು ಮತ್ತೊಮ್ಮೆ ಸಾಂಕೇತಿಕವಾಗಿ ವಿದ್ಯಾಭ್ಯಾಸದ ಪರಿಕರಗಳನ್ನು ವಿತರಿಸುವಂತಹ ಕಾರ್ಯಕ್ರಮವನ್ನು ನಾವು ಇದೀಗ ಭವ್ಯ ವೇದಿಕೆಯಲ್ಲಿ ಮಾಡಲಿಕ್ಕಿದ್ದೇವೆ. ದಯವಿಟ್ಟು ವಿದ್ಯಾರ್ಥಿಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ, ಕರೆದಂತಹ ಹೆಸರಿನ ವಿದ್ಯಾರ್ಥಿಗಳು ನಮ್ಮ ವೇದಿಕೆಯತ್ತ ಆಗಮಿಸಿ ನಮ್ಮ ಅತಿಥಿ ಗಣ್ಯರಿಂದ ತಮ್ಮ ವಿದ್ಯಾಭ್ಯಾಸದ ಪರಿಕರಗಳನ್ನು ಪಡೆದುಕೊಳ್ಳುವಂತೆ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ಹಾರ್ದಿಕ್, ದಯವಿಟ್ಟು ಹಾರ್ದಿಕ್ ವಿದ್ಯಾರ್ಥಿ ವೇದಿಕೆ ಕಡೆಗೆ ಆಗಮಿಸಬೇಕು. ಹಾರ್ದಿಕ್, ಶರತ್ ಎಚ್, ಮಲ್ಲಮ್ಮ, ಶಿವಾನಿ ಎನ್, ಸುವರ್ಣ ಸಂಗಪ್ಪ ಜಾಲಿಹಾಳ, ಜೀವನ್ ರೆಡ್ಡಿ ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆ ಕಡೆಗೆ ಆಗಮಿಸಿ ನಮ್ಮ ಪ್ರಕಾಶ್ ಕುಂಪಲ ಇವರ ಸಾರಥ್ಯದಲ್ಲಿ ಸಾಗುತ್ತಿರುವಂತಹ ಈ ಪುಸ್ತಕ, ಅದೇ ರೀತಿ ಕೊಡೆ ಮತ್ತು ಬ್ಯಾಗ್ ವಿತರಣೆ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿ ಗಣ್ಯರಿಂದ ತಮ್ಮ ವಿದ್ಯಾಭ್ಯಾಸದ ಈ ಪರಿಕರಗಳನ್ನು ಪಡೆದುಕೊಳ್ಳುವಂತೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾರ್ದಿಕ್, ಶರತ್ ಎಚ್, ಮಲ್ಲಮ್ಮ, ಶಿವಾನಿ ಎನ್, ನೊರೇನ ಕೈತಟ್ಟಿದ ಸ್ವರ್ಟ ನಮ್ಮ ಸೊಲ್ಮೇನು ಸಂದಾಯ್ತ ಮಲ್ಪುಗ ಸುರುತಾದ ಪ್ರಕಾಶ್ ಕುಂಪಲ ಮೇರೆಗೆ ಐತ ಒಟ್ಟುಡು ಪ್ರಕಾಶ್ ಕುಂಪಲ ಮೇರೆದ ಈ ಬರವು ಬೋಡೈನಂಚಿನ ಈ ಪರಿಕರನ ದೇತನೊಂದು ನನ್ನ ದುಂಬಾತಿಗೆ ವಿದ್ಯಾಭ್ಯಾಸ ಬಾರಿ ಪೊರ್ಲುಡು ಈ ಜೋಕುಲು ನಡಪೌಲಕ ಆವಡು ಜೋಕ್ಲಿಗೆ ನನಾತ್ ವಿದ್ಯಾಭ್ಯಾಸ ಬರ್ಪಲಕ ನಮ್ಮ ಆದಿಶಕ್ತಿ ಚಾಮುಂಡೇಶ್ವರಿಲ ಅನುಗ್ರಹನ ಮಲ್ಪಡು ಪಂಡದ ಅಪ್ಪಿಡ ಕುಡರ ಪ್ರಾರ್ಥನೆಯನ್ನು ಮಲ್ತೊಂದು ಮಿತ್ತ ಮರ್ಗಿಲೆ ನಮ್ಮ ಬರವದ ಈ ವಸ್ತುಲಿನ ಪಟ್ಟು ನಂಚಿನ ಪೊರ್ಲಕಂಟದ ಲೇಸನ್ ನಡಪ ಒಂದಿಲ್ಲ ಸೇರ್ದಿಂಚಿ ಪೇರ್ ಮೇದ ಬಿನ್ನೀರ್ ನಕ್ಲು ಒಟ್ಟು ಸೇರಿದು ಈ ಲೇಸನ್ ನಡಪ ಅದು ಕೊರೊಂದುಲೇರು ಅಕ್ಲಿಗಿಲ್ಲ ಈ ಪೊಟ್ಟುದು ಸೊಲ್ಮೇನು ಸಂದಾಯ್ತ ಮಲ್ತೊಂದಿಲ್ಲ. ಬಂದಿಲ್ಲ ಜಯಮಲ್ತದ ಜೋರೈನ ಕೈ ತಟ್ಟಿದ ಸ್ವರಕ್ಕೆ ನೋಡು ಎರಡು ಕೈ ಒಟ್ಟು ಸೇರದು ನಮ್ಮ ಒಂಜಿ ಜೋರದ ಕೈ ತಟ್ಟಿದ ಸ್ವರನ್ನು ಕೊಡೋರ ಕೊರ್ಕ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಕೂಡ ಸೂಚನೆ, ಉಳಿದಂತ ವಿದ್ಯಾರ್ಥಿಗಳಿಗೆ ಕೂಡ ನಾವು ಸಭೆಯ ಮುಂದೆ ಈ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ನಡೆಸಲಿಕ್ಕಿದ್ದೇವೆ. ಅವರಿಗೆ ದಯವಿಟ್ಟು ಶಾಂತ ರೀತಿಯಲ್ಲಿ ನಮ್ಮೊಂದಿಗೆ ಸಹಕರಿಸುವಂತೆ ಮನವಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಕುಡರ ಜೋರೈನ ಕೈ ತಡಿದ ಸ್ವರಟು ಮಿತ್ತ ಮರ್ಗಿಲ್ ಉಪ್ಪನಂಚಿನ ಈ ಕಲ್ಪಾರ್ತಿಲೇನು ತಿತ್ತ ಮರ್ಗಿಲ್ಗೆ ಗಡಪದು ಕೊರುದಿಲ್ಲ. ಮುಂದಾಳತ್ವವನ್ನು ದೇತೊಂದು ನಮ್ಮ ಪೆರ್ಮೆದ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನಂಚಿನ ಕೇಸರಿ ಮಿತ್ರ ವೃಂದ ಸೇವೆಯನ್ನು ಸಂದಾಯ್ತ ಮಲ್ತದ ಈ ಪೊರ್ತುಡು ನಮ್ಮ ಕೇಸರಿ ಮಿತ್ರ ವೃಂದದ ಗುರ್ಕರ್ ರಾಯ್ನಂಚಿನ ಶ್ರೀತ ಭಗವಾನ್ ದಾಸ್ ಶೆಟ್ಟಿ ಮೇರು ಮಿತ್ತ ಮಾರ್ಗಿಳ್ಳುಲೇರು ಮೇರ್ನ ರಡ್ಡು ಪೊರ್ಲದ ಪಾತೆರಗಾರೇನು ಪಾತೆರದ ಕಟ್ಟದ ಕಡೆಗೆ ಇಂಗ್ಲೆ ಎದುಕೊರೋದಿಲ್ಲ. ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಈ ಸಮಾರಂಭದಲ್ಲಿ ವೇದಿಕೆಯಲ್ಲಿರುವ ಪ್ರಪ್ರಥಮವಾಗಿ ನಾನು ಶ್ರೀಯುತ ಪ್ರಕಾಶ್ ಕುಂಪಲ ಇವರಿಗೆ ನಮ್ಮ ಕುಂಪಲದ ಜನರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಪ್ರಕಾಶ್ ಕುಂಪಲ್ರವರು ಕೇವಲ ಧಾರ್ಮಿಕ ಮತ್ತು ಶೈಕ್ಷಣಿಕ ಕ್ರೀಡಾ ಚಟುವಟಿಕೆ ಮತ್ತು ರಾಜಕೀಯ ಚಟುವಟಿಕೆಗಳನ್ನು ಮಾಡ್ತಾ ಈ ಪರಿಸರದಲ್ಲಿ ಬಹಳ ಮಾದರಿಯ ಸ್ಥಾನವನ್ನು ಪಡೆದಿದ್ದಾರೆ. ಅವರು ನಮ್ಮ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ
ಏನು ಬ್ರಹ್ಮಕಲಶೋತ್ಸವ ಇತ್ತು ಆವಾಗ ತಮ್ಮ ಸೇವೆಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿ ಈ ಭಾಗದಲ್ಲಿ ಯಾವ ರೀತಿ ಒಂದು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಸೇವೆ, ಶೈಕ್ಷಣಿಕ ಸೇವೆಯನ್ನು ಮಾಡುವುದು ಹೇಗೆ ಅನ್ನೋದರಲ್ಲಿ ಮಾದರಿಯಾಗಿ ಇದ್ದಾರೆ. ಒಂದು ಊರಿನ ದೇವಸ್ಥಾನ ಕೇವಲ ಧಾರ್ಮಿಕವಾದ ಕಾರ್ಯಚಟುವಟಿಕೆಯನ್ನಲ್ಲದೆ ಸಾಮಾಜಿಕವಾದ ಕೆಲಸವನ್ನು ಸಹ ಮಾಡಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತಂದರೆ ನಮ್ಮ ಕುಂಪಲದಲ್ಲಿ ಇದು ಮಾದರಿ ಅಂತ ಹೇಳ್ಬೋದು. ಯಾಕಂದರೆ ಕಳೆದ ಬಾರಿ ನಮ್ಮಲ್ಲೇ ಸೇವೆ ಮಾಡ್ತಾ ಇದ್ದಂಥ ನಮ್ಮ ಸಂಘದ ಸದಸ್ಯರಾಗಿರುವಂಥ ಸಂತೋಷ್ ಕಿರ್ಬಾರ್ ಅವರು ನಿಧನ ಹೊಂದಾಗ ದೇವಸ್ಥಾನದ ವತಿಯಿಂದ ಬಹಳಷ್ಟು ದೊಡ್ಡ ಮೊತ್ತದ ಸಹಕಾರವನ್ನು ನೀಡಿದ್ದಾರೆ. ಧಾರ್ಮಿಕ ಕ್ಷೇತ್ರವು ಸಾಮಾಜಿಕ ಕ್ಷೇತ್ರದೊಟ್ಟಿಗೆ ವಿಲೀನವಾದಾಗ ಯಾವ ರೀತಿಯ ಒಂದು ಹೊಸದಾದ ಒಂದು ಸಾಧ್ಯತೆಗಳು ತೋರ್ಪಡಿಸ್ತದೆ ಅಂತ ನಾವು ಉದಾಹರಣೆಯಾಗಿ ಕುಂಪಲದ ಈ ದೇವಸ್ಥಾನವನ್ನು ನೋಡಬಹುದು. ಇದಕ್ಕೆ ಸಹಕಾರವಾಗಿ ನಮ್ಮಂಥ ಸಂಘ ಸಂಸ್ಥೆಗಳಾಗಿರ್ಬೋದು ಮತ್ತು ಈ ಪರಿಸರದ ನಮ್ಮ ನೆಚ್ಚಿನ ಶಾಸಕರು ವಿಧಾನಸಭಾಧ್ಯಕ್ಷರು ಆದಂಥ ಶ್ರೀತಾ ಖಾದರ್ ಆಗಿರುವವರು, ಇವರು ಏನು ನಮಗೆ ದಿಕ್ಕನ್ನು ಸೂಚಿಸಿದ್ದಾರೆ. ಈಗಾಗಲೇ ಅವರು ದಿಕ್ಸೂಚಿ ಭಾಷಣ ಮಾಡಿ ತೆರಳಿದ್ದಾರೆ. ನಾವು 2023-24ನೇ ಸಾಲಿನಲ್ಲಿ ಕೇಸರಿ ಮಿತ್ರ ಬಂದವು ಕೇವಲ ಧಾರ್ಮಿಕ ಕಾರ್ಯಕ್ರಮಕ್ಕೆ ಮಾತ್ರ ಮೀಸಲಾಗಿಟ್ಟಿದ್ವಿ. ಅವರ ಶ್ರೀಯುತ ಸಭಾಧ್ಯಕ್ಷರ ಎಲ್ಲ ಸಹಕಾರವು ನಮಗೆ ಇತ್ತು. ಅವರು ನಮ್ಮ ಬಹಳ ಹಿಂದೆ ನಾವು ನೆನಗುದಿಗೆ ಬಿದ್ದಿದ್ದಂಥ ಕುಂಪಲ ಶಾಲೆಯನ್ನು ದತ್ತಕ್ಕೆ ತೆಗೆದುಕೊಳ್ಳುವಂಥ ಒಂದು ಪ್ರಕ್ರಿಯೆಗೆ ನೀವು ಮುಂದುವರಿದು ನಿಂತು ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಿ ಅನ್ನೋ ಬೆನ್ನು ತಟ್ಟಿ ಸಹಕರಿಸಿದ್ದಾರೆ. ಎಲ್ಲ ಕಡೆ ಪರಿಸರದಲ್ಲಿ ಬಂದಾಗೆಲ್ಲ ನಮಗೆ ಪ್ರತಿದಿನ ನೆನಪಿಸ್ತಾ ಇದ್ದಾರೆ, ನೀವು ಈ ಒಂದು ಪುಣ್ಯದ ಕೆಲಸವನ್ನು ನೀವು ಮಾಡಿ, ನಿಮ್ಮ ಜೊತೆ ನಾನಿದ್ದೇನೆ ಅಂತ. ನಾನು ಕೇಸರಿ ಮಿತ್ರ ವೃಂದದ ಅಧ್ಯಕ್ಷನ ನೆಲೆಯಲ್ಲಿ 24-25ರ ಸಾಲಿನಲ್ಲಿ ನಮ್ಮ ಎಲ್ಲ ಕೆಲಸವನ್ನು ವಿದ್ಯೆಗೆ ಮೀಸಲಾಗಿಡ್ತೀವಿ, ಶೈಕ್ಷಣಿಕ ಕ್ಷೇತ್ರಕ್ಕೆ ಮೀಸಲಾಗ್ತೀವಿ. ಶಾಲೆಯ ಎಲ್ಲ ಕೆಲಸ ಕಾರ್ಯಗಳು ಮುಂದಿನ ದಿನ ಒಂದು ಮಾದರಿ ಶಾಲೆ, ಒಂದು ಸ್ಮಾರ್ಟ್ ಶಾಲೆ, ಇಂಗ್ಲಿಷ್ ಮೀಡಿಯಂಗೂ ಕಮ್ಮಿ ಇಲ್ಲದಂಥ ಶಾಲೆಯನ್ನು ಮಾಡುವಂಥ ಒಂದು ದಿವ್ಯ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಅದನ್ನು ಈ ಸರ್ತಿ ಈ ವೇದಿಕೆಯಲ್ಲಿ ನಿಂತ್ಕೊಂಡು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ ಮತ್ತು ಶ್ರೀಯುತ ಪ್ರಕಾಶ್ ಕುಂಪಲ್ರಂತಹ ಒಬ್ಬರು ನಮ್ಮ ಬೆನ್ನ ಹಿಂದೆ ನಿಂತರೆ ನಾವು ಇದನ್ನು ಕಾರ್ಯರೂಪಕ್ಕೆ ತರ್ತೀವಿ ಅನ್ನುವ ಒಂದು ಆಶಯದೊಂದಿಗೆ ಇವತ್ತು ಸನ್ಮಾನ ಪಡೆದ ಎಲ್ಲ ಮಕ್ಕಳಿಗೆ ನಾನು ಅವರ ಮುಂದಿನ ವಿದ್ಯಾಭ್ಯಾಸದ ಬದುಕು ತುಂಬ ಉತ್ತಮವಾಗಲಿ ಮತ್ತು ಈ ದೇಶದ ಸದ್ವಿಜಯಗಳಾಗಿ ನಿಮ್ಮ ಕಾರ್ಯವನ್ನು ಈ ದೇಶಕ್ಕಾಗಿ ಒಂದಷ್ಟು ಸಮಾಜಕ್ಕಾಗಿ ವಿನಿಯೋಗಿಸಿ ಅಂತ ಹೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಈ ಮಾತ ನಮ್ಮ ಮಿತ್ತ ಮಾರ್ಗೆಳ್ಳು ಪಂಚಿನ ನಮ್ಮ ಪೆರ್ಮೆದ ಬಿನ್ನೀರ್ ನಕಲ ಪರವಾದ ಅಕೇರಿಗಾದ ನಾವೆಲ್ಲರೂ 2019ರಿಂದ 2023ರವರೆಗೆ ನಿರಂತರವಾಗಿ ಶ್ರೀ ಆದಿಶಕ್ತಿ ತಾಯಿಯ ಒಂದು ಸೇವೆಯನ್ನು ಮಾಡುವಂಥ ಸೌಭಾಗ್ಯ ನಮಗೆಲ್ಲರಿಗೂ ಸಿಕ್ಕಿದೆ. ಆದರೆ ಪ್ರಕಾಶ್ ಕುಂಪಲ್ರವರಿಗೆ ಹಾಗೆಲ್ಲ, ಅವರು ಈ ಒಂದು ಆದಿಶಕ್ತಿಯ ಚಾಮುಂಡೇಶ್ವರಿಯ ತಾಯಿಯ ಸೇವೆಯನ್ನು ಅವರ ಬಾಲ್ಯದಿಂದಲೇ ನಿರಂತರವಾಗಿ ನಡೆಸಿಕೊಂಡು ಬಂದಂಥವರು. ಅವರು ಈ ಕ್ಷೇತ್ರದ ಒಂದು ಪರಮ ಭಕ್ತ ಕೂಡ. ಆದರೆ ಇವತ್ತು ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿಯು ಖಂಡಿತವಾಗಿಯೂ ಅವರಿಗೆ ಉಳಿದಿದ್ದಾರೆ. ಯಾಕೆಂದರೆ ಈ ಒಂದು ತಾಯಿಗೆ ಒಂದು ಮುಖ್ಯ ದ್ವಾರದ ಮಹಾದ್ವಾರವನ್ನು ಅವರೊಂದು ತನ್ನ ತಾಯಿಯ ಮುಖಾಂತರ ಉದ್ಘಾಟಿಸಿ ಇವತ್ತು ತಾಯಿಗೆ ನೆರವೇರಿಸಿಕೊಟ್ಟಿದ್ದಾರೆ. ವಿಶೇಷವಾಗಿ ಹೇಳುವುದೇನಂತ ಹೇಳಿದರೆ, ನಾವೆಲ್ಲರೂ ಇವತ್ತು ಧಾರ್ಮಿಕವಾಗಿ ಎಷ್ಟು ಸೇವೆಯನ್ನು ಸಲ್ಲಿಸ್ತೇವೆ, ಅದಕ್ಕಿಂತಲೂ ಪ್ರಮುಖವಾಗಿ ಮುಖ್ಯವಾಗಿ ಇರುವಂಥದ್ದು ಈಗಾಗಲೇ ಯುಟಿ ಖಾದರ್ ಸರ್ ಹೇಳಿದಾಗೆ ಮಕ್ಕಳಿಗೆ ಕೊಡುವಂಥ ಶಿಕ್ಷಣ ಯಾವ ರೀತಿಯಲ್ಲಿ ನಾವು ಮಕ್ಕಳಿಗೆ ಕೊಡ್ತೇವೋ ಅದೇ ರೀತಿಯಲ್ಲಿ ಈ ದೇಶ ವಿಶ್ವ ಗುರು ಆಗಲಿಕ್ಕೆ ಸಾಧ್ಯತೆ ಇದೆ. ಈ ಒಂದು ಸೇವೆಯನ್ನು ಕೂಡ ಪ್ರಕಾಶ್ ಕುಂಪಲ್ರವರು ಈ ಒಂದು ಪಾವನ ಕ್ಷೇತ್ರ, ಈ ಒಂದು ಪಾವನ ಗ್ರಾಮದಲ್ಲಿ, ಈ ಒಂದು ಪುಣ್ಯದ ಮಣ್ಣಿನಲ್ಲಿ ಈ ಒಂದು ಮಾಡುವಂಥ ಅವಕಾಶ ತಾಯಿಯವರಿಗೆ ನೀಡಿದ್ದಾರೆ. ಅದಕ್ಕಾಗಿ ನಾನು ನಮ್ಮೆಲ್ಲರ ಪರವಾಗಿ ಪ್ರಕಾಶ್ ಕುಂಪಲ್ರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಮುಂದೆ ಕೂಡ ನಾವೆಲ್ಲರೂ ಗ್ರಾಮಸ್ಥರು ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಕಳೆದ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಸಂಪೂರ್ಣ ಗ್ರಾಮದ ಎಲ್ಲ ಗ್ರಾಮಸ್ಥರು ಸೇರಿ ಬಹಳ ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದೀರಿ. ಈ ಒಂದು ದೇವಸ್ಥಾನವನ್ನು ಒಂದು ವಿಜೃಂಭಣೆಯಿಂದ ಹಾಗೂ ವೈಭವೋಪೇತವಾಗಿ ನಾವು
ಜನ್ಮಿಸಿದ್ದೇವೆ. ಮುಂದೆಯೂ ಕೂಡ ಈ ಕ್ಷೇತ್ರಕ್ಕೆ ಭೋಜನದ ವ್ಯವಸ್ಥೆ, ಭೋಜನದ ಶಾಲೆಯು, ಉಗ್ರಾಣವು, ಇನ್ನಷ್ಟು ಮೇಲಿನ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಛಾವಣಿಯ ವ್ಯವಸ್ಥೆ ಕೂಡ ಆಗಲಿಕ್ಕಿದೆ. ಇದೆಲ್ಲವೂ ಮುಂದೆ ನಾವೆಲ್ಲರೂ ಸೇರಿ, ಈ ಇಡೀ ಗ್ರಾಮಸ್ಥರು ಸೇರಿ ಈ ಒಂದು ದೇವಸ್ಥಾನವನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸೋಣ ಅಂತ ಹೇಳುತ್ತಾ, ಅದೇ ರೀತಿ ನಮ್ಮ ಇಡೀ ಸಂಪೂರ್ಣ ಗ್ರಾಮದಲ್ಲಿರುವ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವಂತಹ, ಅದೇ ರೀತಿ ಇಡೀ ಗ್ರಾಮದಲ್ಲಿರುವಂತಹ ಹಿರಿಯರಿಗೆ ಆರೋಗ್ಯವನ್ನು ನೀಡುವಂತಹ ಸೇವೆಯನ್ನು ನಾವು ಇನ್ನಷ್ಟು ಮಾಡಲಿಕ್ಕೆ ಈ ತಾಯಿ ಹತ್ರ ಆಶೀರ್ವಾದ ಕೇಳಿಕೊಂಡು ನನ್ನೆಲ್ಲ 2 ಮಾತುಗಳು ಮುಗಿಸ್ತಿದ್ದೇವೆ. ಈ ಮೂಲಕವಾಗಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಪ್ರೋತ್ಸಾಹವನ್ನ, ಸಾಕಷ್ಟು ಉತ್ತೇಜನವನ್ನ ಪ್ರಕಾಶ್ ಕೊಂಪಲ ಇವರು ಮಾಡಿಕೊಡ್ತಾ ಇದ್ದಾರೆ. ಅದೇ ರೀತಿ ಪ್ರಕಾಶ್ ಕೊಂಪಲ ಇವರಿಗೆ ಜೊತೆಯಾಗಿ ಅವರ ಆದಿಶಕ್ತಿ ಕ್ರಿಕೆಟರ್ಸ್ ಮತ್ತು ಪ್ರಕಾಶ್ ವಾರಿಯರ್ಸ್ 2 ಸಂಸ್ಥೆಗಳು ಕೂಡ ಜೊತೆಯಾಗ್ತವೆ. ರಮ್ಯಾ, ಶ್ರವಂತ್, ಹನ್ಶಿಕಾ, ಪ್ರದೀಪ್, ಭವಿಷ್, ಆನಂದ್, ಶ್ರೀದೇವಿ, ಭೂಮಿಕಾ, ಪ್ರಾಣೇಶ್, ನೇಹಾ, ಅಕ್ಷಯ್ ಇವರೆಲ್ಲರಿಗೂ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮುಂದಕ್ಕೆ ತಮ್ಮ ವಿದ್ಯಾಭ್ಯಾಸ ಕೂಡ ಉಜ್ವಲವಾಗಲಿ, ಇನ್ನಷ್ಟು ಸಾಧನೆಯನ್ನ ತಾವು ಈ ಮೂಲಕ ಮಾಡುವಂತಾಗಲಿ ಅನ್ನುವಂತಹ ತಮಗೆ ಪ್ರೋತ್ಸಾಹ ಕೂಡ ಪ್ರಕಾಶ್ ಕೊಂಪಲ ಇವರ ಕಡೆಯಿಂದ ಲಭ್ಯವಾಗ್ತಾ ಇದೆ. ಇದರ ಪ್ರಯೋಜನವನ್ನ ಪಡೆದುಕೊಂಡು ತಾವು ಕೂಡ ವಿದ್ಯಾಭ್ಯಾಸದಲ್ಲಿ, ಕಲಿಕೆಯಲ್ಲಿ ಮುಂದೆ ಸಾಧನೆಯನ್ನ ಮಾಡುವಂತಾಗಲಿ ಅನ್ನುವಂತಹ ಶುಭ ಹಾರೈಕೆ. ಜೀವಿತ, ಕೀರ್ತನ್, ಕುಂದನ್, ಅಂಕಿತ್ ಸುಪ್ರೀತಾ, ಶ್ರೀರಕ್ಷಾ ಸುಪ್ರೀತಾ, ಕಾರ್ತಿಕ್, ದಯವಿಟ್ಟು ಈ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ನಮ್ಮ ವೇದಿಕೆ ಕಡೆಗೆ ಆಗಮಿಸಬೇಕು. ದಯಮಲ್ತದ ಮಿತ್ತ ಮರ್ಗಿಲ್ಗೆ ಏನು ಮೋಕೆ ಎತ್ಕೊಂಡಲ್ಲ ವಿದ್ಯಾರ್ಥಿಗಳನ್ನ ವೇದಿಕೆ ಕಡೆಯಲ್ಲಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಹಾರ್ದಿಕ್, ವಿನೀತ್, ಪ್ರಣವ್ ಪಿ, ನಿಖಿಲ್, ತನುಷ್, ಜೀವಿತಾ, ಕೀರ್ತನ್, ಕುಂದನ್, ಅಂಕಿತ್ ಮತ್ತು ಶ್ರೀರಕ್ಷಾ, ಅದೇ ರೀತಿ ಮತ್ತೊಮ್ಮೆ ಅತಿಥಿ ಗಣ್ಯರ ಮೂಲಕವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಪುಸ್ತಕ ಕೊಡೆ, ಅದೇ ರೀತಿ ಬ್ಯಾಗ್ನ ವಿತರಣೆಯಾಗ್ತಾ ಇದೆ. ಪ್ರಕಾಶ್ ಕೊಂಪಲ ಸಾರಥ್ಯದಲ್ಲಿ ಸಾಗಿ ಬರುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವಂತಹ ಕಾರ್ಯಕ್ರಮ ಬಹಳಷ್ಟು ಅಚ್ಚುಕಟ್ಟಾಗಿ ಈಗಾಗಲೇ ಭವ್ಯ ವೇದಿಕೆಯಲ್ಲಿ ಸಾಗಿ ಬರ್ತಾ ಇದೆ. ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಕೂಡ ನಾವು ಸಾಗ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ತಾಯಿಯ ಮಹಾಪೂಜೆ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಮಹಾಪೂಜೆಯ ನಂತರ ಪ್ರಸಾದ ವಿತರಣೆ, ಪ್ರಸಾದ ಸ್ವೀಕರಿಸುವಂತೆ ಮನವಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ರಾತ್ರಿ 7 ಗಂಟೆಗೆ ಸರಿಯಾಗಿ ರಂಗಪೂಜೆ ಕೂಡ ನಡೆಯಲಿಕ್ಕಿದೆ. ಈ ರಂಗಪೂಜೆಯಲ್ಲಿ ಕೂಡ ತಾವೆಲ್ಲರೂ ಭಾಗವಹಿಸಬೇಕು. ಅದೇ ರೀತಿ ರಂಗಪೂಜೆಯ ನಂತರ ಪ್ರಸಾದ ವಿತರಣೆ ಆಗ್ತದೆ. ಪ್ರಸಾದ ವಿತರಣೆಯ ನಂತರ ಮತ್ತೊಮ್ಮೆ ರಾತ್ರಿಯ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿನ ಈ ದೃಢ ಕಲಶದ ಪುಣ್ಯದ ದಿನತಾನಿ ಪ್ರಕಾಶ್ ಕೊಂಪಲ ಮೇರ್ನ ಸಾರಥ್ಯಡು ಬಾರಿ ಪೊರ್ಲಕಂಠದ ಲೇಸ್ ನಮ್ಮ ಮಿತ್ತ ಮರ್ಗಿಲ್ ನಡುತ್ತೊಂದುಂಡು. ಪ್ರಕಾಶ್ ಕೊಂಪಲ ಮೇರ್ನ ಸಾರಥ್ಯಡು ನಮ್ಮ ಕೊಂಪಲ ಶಾಲೆಡು ಕಲ್ತದು SSLC ಬಾರಿ ಪೊರ್ಲುಡು ಸಾಧನೆಯನ್ನು ಮಲ್ತಿನಂಚಿನ ಆಜಿ ಕಲ್ಪಾರ್ತಿಲೆಗ್ ಬಾರಿ ಪೊರ್ಲಕಂಠದ ಪ್ರತಿಭಾ ಪುರಸ್ಕಾರದ ಮಾನಾದಿಗದ ಒಟ್ಟುಗು ಅವೇತೋ ಕಲ್ಪಾರ್ತಿಲೆಗ್ ಬರವಗು ಬೋಡೈನಂಚಿನ ಪುಸ್ತಕ ಆದುಪ್ಪು ಅತನ ಕೊಡೆ ಆದುಪ್ಪು ಅವೇ ರೀತಿ ಬ್ಯಾಗ್ದ ವಿತರಣೆಯನ್ನು ಮಲ್ತೊಂದುಲೇರು ಈ ಪೊರ್ತುಡು ನಿಕ್ಲೇನು ಮಾತ್ರೆಲ್ಲ ಬಾರಿ ಮೋಕೆಡು ಸಬಲೇಸಿಗೆ ಎದುಕೊನೊಂದು ಸಬಲೇಸನ್ನು ದುಂಬುಕೊನೊಂದು ನಂಚಿನ ಪೊರ್ತು ಕುಡರ ಮಿತ್ತ ಮರ್ಗಿಲ್ಲು ಜೋಕುಲು ನಮ್ಮ ಪೆರ್ಮೆದ ಬಿನ್ನೇರ್ ನಕ್ಲೆ ಹಿಡಿದು ಅಕಲ ಬರವದ ಈ ವಸ್ತುಲೇನು ದೆದೊಂದುಲೇ ಆರೈಕೆಯನ್ನು ಕೊರೊಂದು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಗೌರವಿಸುತ್ತಾ ಅವರಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾದಂತಹ ಎಲ್ಲ ಪರಿಕರಗಳನ್ನು ವಿತರಿಸಿ ಅವರನ್ನ ವೇದಿಕೆಯಿಂದ ಬೀಳ್ಕೊಡ್ತಾ ಇದ್ದೇವೆ. ಅದೇ ರೀತಿ ಇವರಿಗೆ ಬಹಳಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮದ ನಿರ್ವಹಣೆಗೆ ನಮ್ಮೊಂದಿಗೆ ಸಹಕರಿಸಿದಂತಹ ಈ ದಿನದ ನಮ್ಮೆಲ್ಲರ ಅತಿಥಿ ಗಣ್ಯರಿಗೆ ಕೂಡ ಈ ಹೊತ್ತಿನಲ್ಲಿ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ತಾವೆಲ್ಲರೂ ನಮ್ಮ ಜೊತೆಯಾಗಿದ್ದೀರಿ. ಪೊರ್ಲುಡು ನಡಪೆರೆ ಅನು ಮಲ್ತುಕೋರ್ ನಂಚಿನ ನಮ್ಮ ಮಾತ ಪೆರ್ಮೆದ ಬಿನ್ನೇರ್ ನಾಕ್ಲೆಗೆ ಈ ಪೊರ್ತುಡು ನಮ್ಮ ಸೊಲ್ಮೆನ ಸಂದಾಯ್ತ ಮಲ್ತೊಂದುಲ್ಲ ಅದೇ ರೀತಿ ಈ ಪೊರ್ತು ನಿಕ್ಲೆಗೆ ಬಾರಿ ಪೊರ್ಲದ ಧ್ವನಿ ಎಂಕ್ಲೆಗ್ ಕೇನೋಡಾಂಡ ಈಗ ಪೊರ್ಲದ ವ್ಯವಸ್ಥೆಯನ್ನು ಮಲ್ತಿನಾರು ನಮ್ಮ ಕೊಂಪಲದ ಪುಗಾರ್ತೆದ ಕೂಟ ಕೃತಿ ಎಲೆಕ್ಟ್ರಿಕಲ್ಸ್ ಬಕ ಸೌಂಡ್ಸ್ ನೇತ ಮಾಲಕರೈನ ವಿನೋದ್ ಮೆರೆನ್ ಮಿತ್ತ ಚಾವಡಿಗೆ ಏನು ಬಾರಿ ಮೋಕೆಡ್ ಎತ್ಕೊಂಡೊಂದಿಲ್ಲ ದಯಮಲ್ತದ ಬಂದಲು ಜೋರೈನ ಕೈತಾಟಿದ ಸ್ವರ ಬರ್ಡು ಅದೇ ರೀತಿ ಬ್ರಹ್ಮ ಕಲಶೋತ್ಸವದ ಸಮಯಡ್ ನಿಗಲು ತೂತುಪ್ಪರು ಅತ್ಯನಲ್ಲ ಜೋರೈನ ಕೈತಾಟಿದ ಸ್ವರ ನಮ್ಮ ವಿನೋದನಗಳ ಬರಡು ಅಪ್ಪಿನ ಸೇವೆನ ಬಾರಿ ಪೊರ್ಲುಡು ಮಲ್ತೊಂದು ಈ ಪೊರ್ತುಗಾನಗ ಬಾರಿ ಪುಗಾರ್ತೆ ಎಲ್ಲ ಆರು ಪಡೆಯೊಂದುಲೇರು ಅಂಚಾದ ಅರೆಗ್ ಜೋರ್ದ ಕೈತಾಟಿದ ಸ್ವರಟ ನಮ್ಮ ಈ ಪೊರ್ತುಡು ಮಾನಾದಿಗೇನು ಸೊಲ್ಮೆನು ಸಂದಾಯ್ತ ಮಲ್ತೊಂದಿಲ್ಲ. ಈ ಒಂದು ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಕಾರ್ಯಕ್ರಮ ನಿರ್ವಹಣೆಯನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂತಹ ಸಂದೀಪ್ ಕುಂಪಲ್ರವರಿಗೆ ಕೂಡ ಈ ಮೂಲಕ ಧನ್ಯವಾದವನ್ನು ಅರ್ಪಿಸುತ್ತಾ ಒಂದು ಕಿರು ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಲ್ಲ ಮಟ್ಟದ
ಆಟದ ಬೇಲೆನು ಪಂಡ ಮಹಾದ್ವಾರ ನಿರ್ಮಾಣ ಮಂತ್ರಂಚಿನ ಬೇಲೆನು ಅರೆಗೆ ವಯಸ್ಸಾದ ಕೊಡ್ದಿದ್ದೇರು ಸರಿಯಾದ ದೃಢ ಕಲಶದ ಪೊರ್ಲುದ ಪೊರ್ತುಡೆ ಆ ಒಂದು ಮಹಾದ್ವಾರ ಬಾರಿ ಪೊರ್ಲುಡು ಉದ್ಘಾಟನೆ ಆಯರ ಪ್ರಮುಖ ಕಾರಣಕರ್ತರ ನೆಂಚಿನ ನಮ್ಮ ಮಾತೇನಲ್ಲ ಮೊಕ್ಕದ ವಿಶಾಲ್ ಕಾಸಿಂಬೆಟ್ಟು ಮೇರೆಗುಂಜಿ ಜೋರೈನ ಕೈತಾಟಿದ ಸ್ವರ ಬರ್ಡ್ ಅವ ರೀತಿ ಈ ದ್ವಾವೆ ಲೇಸಾದಿತ್ತನಲ್ಲ ಈ ಅಪ್ಪಿಗೆ ಸೇವೆನ ಮಲ್ಪರಂಚಿನ ಬಾರಿ ಪೊರ್ಲುದ ಅಲಂಕಾರದ ವ್ಯವಸ್ಥೆ ನಂಗೆ ಪ್ರತಿ ಸರ್ತಿಲ ಮಲ್ತು ಕೊರ್ಪುನಾರು ನಮ್ಮ ಗಂಗಾಧರನೇ ಅದೇ ರೀತಿ ಬ್ರಹ್ಮಕಲಶೋತ್ಸವದ ಸಮಯಡ್ಲ ನಮ್ಮ ಬೈಪಾಸ್ ಆದುಪ್ಪು ಅತ್ತಿನ ನಮ್ಮ ಆದಿಶಕ್ತಿ ದೇವಸ್ಥಾನಕ್ಕೆ ಬರ್ಪುಣಂಚಿನವಳು ಬಾರಿ ಪೊರ್ಲುದ ರೆಡ್ ಮಹಾದ್ವಾರನು ಮಲ್ತು ಕೊರ್ತಿನ ಮಾಧ್ಯಮ ಮಿತ್ರರಲ್ಲ ಈ ಪೊರ್ತುಡು ಮಾನದಿಗಿನ ಮಲ್ಪರಂಚಿನ ಪೊರ್ತು ದೇವಸ್ಥಾನದ ಪರವಾದ ಮಾನದಿಗೆ ನಮ್ಮ ದೇದನೊಂದುಲೇರು ಚೇತನ್ನೆ ಬರಿ ಮೋಕೆಡ್ ಪ್ರಕಾಶನೆ ಗೊರ್ಪಣಂಚಿನ ಮಾನದಿಗೆ ಈ ಪೊರ್ತುಡು ಸ್ವೀಕಾರ ಮಾಡ್ತೊಂದುಲೇರು ಜೋರೈನ ಕೈತಾಟಿದ ಸ್ವರಟ್ ನಮ್ಮ ಮಹಾದ್ವಾರದ ರೆಡ್ ಮುಖ್ಯ ಮೇಸ್ತ್ರಿನ ಕ್ಲೀನ್ ಈ ಪೊರ್ತುಡು ಮಾನದಿಗೆ ನಮ್ಮ ಮಲ್ತೊಂದುಲ್ಲ ಮಕ್ಕಳ ಕೈ ಚಳಕ ಖಂಡಿತವಲ್ಲ ಅಪ್ಪೆಗಳ ಸೇವೆದ ರೂಪಡು ಸಂದಾಯ್ತ ಆಗ್ತದೆ ಅಪ್ಪೆ ನಿಕ್ಲೆಗ್ ನಾತ್ ನಿಕ್ಲೆಗ್ ಅವಕಾಶನು ಬೇಲಿನ ಒದಗಾದು ಕೊರಡು ಪಂಡದು ಅಪ್ಪೆಡ ಈ ಪೊರ್ತುಡು ಪ್ರಾರ್ಥನೆಯನ್ನು ಮಲ್ತೊಂದುಲ್ಲ ಮಣ್ಣಡು ಅಪ್ಪೆನ ಕಾರಣಿಕ ಉಪನಾಥ ಪೊರ್ತು ನಮ್ಮ ಅರ್ಪಿತಾ ಪ್ರಕಾಶ್ ಕುಂಪಲ ಮುಕಲಿನ ಪುದರ್ಲ ಉಪ್ಪುಂಡು ಅಕ್ಲಿನ ಪುದರ್ದ ಒಟ್ಟುಗು ಈ ಮಹಾದ್ವಾರ ಆಯರೆ ಪ್ರಮುಖ ಕಾರಣಕರ್ತರ ಅದು ಬೇಲಿನ ಮಲ್ತದ ನಂಚಿನ ನಮ್ಮ ಮಾತ ಮೂರ್ತಿಲ ನಿಖಿಲವಳು ಬರ್ಪುಳಕನೆ ಆ ಮಹಾದ್ವಾರ ಪರ್ ಐತ ಶಿಲ್ಪಿ ಅದು ಕೆಲಸ ಮಲ್ತಿನಾರಲ್ಲ ಈತ ಮಾನದಿಗಿನ ದೇತನೊಂದುಲೇರು ಅರೆಗಲ ಒಂಜಿ ಜೋರೇನ ಕೈತಾಡಿದ ಸ್ವರ ಬರ್ಡ್